ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್, ಆಕಾಶವೇ ಮಿತಿ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಾರಕ್ಕೊಬ್ಬ ಸಾಧಕರನ್ನು ಪರಿಚಯಿಸುವಂಥ ಕಾರ್ಯಕ್ರಮ, ಜೀವನದಲ್ಲಿ ತುಂಬ ಸ್ಟ್ರಗಲ್ ಮಾಡ್ಕೊಂಡು ಮೇಲೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಪರಿಚಯಿಸುವಂಥ ಕಾರ್ಯಕ್ರಮ, ಜೊತೆಗೆ ಅವರ ಬದುಕನ್ನು ಅವರ ಮೂಲಕವೇ ಹೇಳಿಸುವಂಥ ಅತ್ಯಂತ ವಿನೀತವಾಗಿರ್ತಕ್ಕಂಥ ಪ್ರಯತ್ನ ಮುಂದುವರಿತಾ ಇದೆ. ಇವತ್ತು ನಮ್ಮ ಜೊತೆಗೆ ASN ಹೆಬ್ಬಾರ್ ಇದ್ದಾರೆ. ಹೌದು ಸ್ನೇಹಿತರೆ, ASN ಹೆಬ್ಬಾರ್ ಅಂತ ಹೇಳಿದ್ರೆ ಒಂದು ಅಪ್ರತಿಮವಾಗಿರ್ತಕ್ಕಂಥ ವ್ಯಕ್ತಿತ್ವ, ಒಬ್ಬ ಮಾತುಗಾರ, ಒಬ್ಬ ಕವಿ, ಒಬ್ಬ ಸರಸ ಕವಿ, ಜೊತೆಗೆ ಪತ್ರಕರ್ತ, ಜೊತೆಗೆ ರೋಟ್ರಿ ಅಂತ ಮಹಾಸಂಸ್ಥೆಯಲ್ಲಿ ದಾರ್ಶನಿಕರಾಗಿ ಬೆಳೆದಿರ್ತಕ್ಕಂಥವ್ರು, ಅದರ ಜೊತೆಗೆ JC ಅಂತ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಸಹೃದಯ ವ್ಯಕ್ತಿ, ಒಬ್ಬ ನ್ಯಾಯವಾದಿ. ಸ್ನೇಹಿತರೆ, ಇಷ್ಟೆಲ್ಲ ಉಪಮೆ ಇರತಕ್ಕಂಥ ವ್ಯಕ್ತಿಯನ್ನು ತಮ್ಮ ಪರಿಚಯ ಮಾಡ್ತಾ ಇದ್ದೇವೆ. ASN ಹೆಬ್ಬಾರು ಮಾತಾಡ್ತಾರೆ. ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಐರೋಡಿ ಶಂಕರನಾರಾಯಣ ಹೆಬ್ಬಾರರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಭಾಳ ಸಂತೋಷ ನನಗೆ. ನನ್ನ ಗುರುಗಳ ಜೊತೆ ಕೂತು ಮಾತಾಡ್ತಾ ಇದ್ದೇನೆ. ತುಂಬ ಪ್ರೀತಿಯಿಂದ ಮಾತಾಡಿಸುವಂಥ ಕಾರ್ಯಕ್ರಮ ಸರ್. ಇಷ್ಟೊಂದು ಹರಹುಗಳು ನಿಮಗೆ ಸಾಧ್ಯವಾಗಬೇಕು ಅಂತಲ್ಲ, ಬಾಲ್ಯ ತುಂಬ ಶ್ರೀಮಂತವಾಗಿರಬೇಕು. ನಿಮ್ಮ ಪೇರೆಂಟ್ಸ್ ಹೌದು, ನೆನಪು ಮಾಡ್ಕೊಳ್ಳಿ ಸರ್, ಬಾಲ್ಯದ ಪ್ರಾಥಮಿಕ ಶಾಲೆ. ಅಂದರೆ ನಮ್ಮದೊಂದು ದೊಡ್ಡ ಕುಟುಂಬ ರಾಜೇಂದ್ರ ಭಟ್ರೆ. ಅದನ್ನು ನೆನಪು ಮಾಡಿಕೊಳ್ಳಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ, ಸ್ಪಂದನ TVಯ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಅಜ್ಜ ಕಾಳಿಂಗ ಹೆಬ್ಬಾರ್ ಅಂತ ದೊಡ್ಡ ಕಾರ್ಭಾರಿ, ಊರು ಐರೋಡಿ. ನಮ್ಮ ತಂದೆಯವರು ವಕೀಲರಾಗಿ ಬಂದದ್ದು ನೆಲೆಸಿದ್ದು ಕುಂದಾಪುರದಲ್ಲಿ. ದೊಡ್ಡ ಕುಟುಂಬ ಅಂತ ಹೇಳಿದರೆ ನಮ್ಮ ತಂದೆಯವರಿಗೆ 10 ಹೆಣ್ಣು 4 ಗಂಡು. ನೀವೇ ಆಲೋಚನೆ ಮಾಡಿ, ಅಷ್ಟು ದೊಡ್ಡ ಕುಟುಂಬವನ್ನು ಸಲಹಬೇಕು, ಸಾಕಬೇಕು, ಬೆಳೆಸಬೇಕು. ಅಪ್ರತಿಮವಾಗಿ ಅವರನ್ನು ಸರಿಯಾಗಿ ನೋಡಿಕೊಂಡಿದ್ದಾರೆ. ಅದರ ಜೊತೆಯಲ್ಲೇ ನಮ್ಮ ಬಂಧುಗಳು 3-4 ಜನ ನಮ್ಮ ಮನೆಯಲ್ಲಿ ಕಲಿತಾ ಇದ್ದರು. ಅಂಥವರಲ್ಲಿ ಈ ಪತ್ರಕರ್ತರಲ್ಲಿ ಅಗ್ರಗಣ್ಯರಾದಂಥ KS ಉಪಾಧ್ಯಾಯರೊಬ್ಬರು, ಯಕ್ಷಗಾನ ಭಾಗವತಿಕೆಯಲ್ಲಿ ಅಪ್ರತಿಮರಾದಂತಹ ಸದಾನಂದ ಹೆಬ್ಬಾರೊಬ್ಬರು, ನಮ್ಮ ತಂದೆ ಇನ್ನೊಂದು ಬಂಧುಗಳಾದಂಥ ನಾರಾಯಣ ಹೆರಳವರೊಬ್ಬರು. ಇಂಥವರೆಲ್ಲ ನಮ್ಮ ಮನೆಯಲ್ಲಿದ್ದು ವಿದ್ಯೆಯನ್ನು ಪಡೆದವರು. ಒಂದು ಊಟಕ್ಕೆ ತಟ್ಟೆ ಇಡುವಾಗಲೇ ಸಾಲು ನೋಡಿದರೆ ನಿಮಗೆ ಬೆರಗುಗೊಳಿಸುವಂಥ ಒಂದು ರೀತಿಯಲ್ಲಿತ್ತು. ನಾವೆಂದೂ ಕೂಡ ಅದರ ಬಗ್ಗೆ ಬೇಜಾರು ಪಟ್ಟುಕೊಂಡದ್ದೇ ಇಲ್ಲ. ಸಮಷ್ಟಿ ಕುಟುಂಬದಲ್ಲಿ ಬೆಳೆದಂಥ ನಮಗೆ ಈ ಸಮಷ್ಟಿ ಕಲ್ಪನೆ ಬಂದದ್ದೇ ಈ ಸಮಷ್ಟಿ ಕುಟುಂಬದಿಂದಾಗಿ. ತುಂಬ ಹೆಮ್ಮೆ ಪಟ್ಕೊಳ್ತಾ ಇದ್ದೆ ನಮ್ಮ ದೊಡ್ಡ ಕುಟುಂಬದ ಬಗ್ಗೆ. ಎಷ್ಟು ಹೆಮ್ಮೆ ಪಟ್ಟುಕೊಂಡೆ ಅಂತ ಹೇಳಿದರೆ, ನಾನು ರೋಟರಿಯ ಗವರ್ನರ್ನಾಗಿ ಆ್ಯನಹ್ಯಾಮ್ ಅಂತ ಅಮೇರಿಕದಲ್ಲಿನ ಒಂದು ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಭಾಗವಹಿಸಬೇಕು. ಅಲ್ಲಿಗೆ ಹೋಗಿದ್ದಾಗ 525 ಜನ ಇಡೀ ಜಗತ್ತಿನಾದ್ಯಂತದ ಗವರ್ನರ್ಗಳು ಬಂದಿದ್ದರು. ದೊಡ್ಡ ಸಭಾಂಗಣ. ಅಲ್ಲಿ ಒಂದು ಧ್ವನಿವರ್ಧಕದಲ್ಲಿ ಪ್ರಕಟಿಸಿದರು, ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಿ ಅಂತ. ನನಗೆ ನೆಗೆ ಬಂತು. 525 ಜನ ಗವರ್ನರ್ಗಳು ತಮ್ಮ ಪರಿಚಯವನ್ನು ಎದುರಿಂದ ಮಾಡಿಕೊಂಡ್ರೆ ಯಾರಿಗೆ ನೆನಪಿರ್ತದೆ? ನಾನು ನೀವು ಹೇಳಿದ ಹಾಗೆ ಒಂದು ಮಾತುಗಾರ ಮತ್ತು ಭಾಷಣ ಕಲೆಯ ತರಬೇತುದಾರ. ಹಾಗಾಗಿ ನನ್ನ ಪರಿಚಯವನ್ನು ಎಲ್ಲರೂ ನೆನಪಿಟ್ಟುಕೊಳ್ಳೋ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಅಂತ ಈ ಸಮಷ್ಟಿ ಕುಟುಂಬವನ್ನು ಬಳಸಿಕೊಂಡೆ. ನನ್ನ ಸರದಿ ಬಂದುಗಳು ನಾನು ಹೇಳಿದೆ, ನಮ್ಮ ತಂದೆಯವರಿಗೆ 10 ಹೆಣ್ಣು 4 ಗಂಡು ಅಂತ ಹೇಳಿಬಿಟ್ಟೆ. ಪ್ರಚಂಡ ಕರತಾಡನ, ಅದ್ಭುತವಾದಂಥ ಕರತಾಡನ. ನಾನು ಹೇಳಿದೆ, ನಾನು ಐ ಆಮ್ ಹೆಬ್ಬಾರ್, ಐ ಆಮ್ ದಿ 7th of the 14 ಅಂತ ಹೇಳಿದೆ. ಹೆಬ್ಬಾರ್ ದಿ 7th of the 14 ಅನ್ನೋದು ಅಚ್ಚಳಿದು ಉಳಿತು ಮನಸ್ಸಿನಲ್ಲಿ. ನನ್ನ ಶ್ರೀಮತಿ ಸುಧಾ ಹೆಬ್ಬಾರನ್ನು ಪರಿಚಯ ಮಾಡ್ತಾ, ಅವಳ ತಂದೆಗೆ 11 ಹೆಣ್ಣು 2 ಗಂಡು, 13 ಜನ. ಹಾಗಾಗಿ ಸುಧಾ 5th of the 13 ಅಂತ ಹೇಳಿಬಿಟ್ಟೆ. ನೀವು ನಂಬಲಿಕ್ಕೆಲ್ಲ, ಇಡೀ ಸಮಾವೇಶ ಮುಗಿದ ನಂತರ ಪ್ರತಿಯೊಬ್ಬರೊಂದು ಹೆಬ್ಬಾರ್ ದಿ 7th of the 14, ಸುಧಾ ದಿ 5th of the 13 ಅಂತ ಹೇಳಿ ನಮ್ಮನ್ನು ನೆನಪಿಟ್ಟುಕೊಂಡು ಅಭಿನಂದಿಸಿದರು. ಆ ರೀತಿಯಲ್ಲಿ ನಮ್ಮ ಒಂದು ಸಮಷ್ಟಿ ಕುಟುಂಬವನ್ನು ನಾನು ಪ್ರಯೋಜನಕ್ಕೆ ಪಡ್ಕೊಂಡೆ. ಅದು ಮಾತ್ರ ಅಲ್ಲ, ಒಂದು ಒಳ್ಳೆಯ ಪ್ರಸಂಗಗಳು ನೆನಪಾಗ್ತದೆ ನನಗೆ ಈ ಸಮಷ್ಟಿ ಕುಟುಂಬದ ಬಗ್ಗೆ ಹೇಳುವಾಗ. ಬೆಂಗಳೂರಿಗೆ ದುರ್ಗಾಂಬ ಬಸ್ಸಿನಲ್ಲಿ ನಾನು ಹೋಗಿದ್ದೆ. ಅಲ್ಲಿ ನನ್ನ JP ನಗರದಲ್ಲಿ ನನ್ನ ತಂಗಿಯ ಮನೆಯಲ್ಲಿ ಉಳಿಬೇಕಾಗಿತ್ತು. ನಾನು ಸ್ವಾತಿ ಹೋಟೆಲ್ ಬಂದಾಗ ಹೇಳಿದೆ, JP ನಗರಕ್ಕೆ ನಾನು ಇಳಿಸಿ ಮಾರಾರೆ ಅಂತ ಹೇಳಿದೆ. ಇದು JP ನಗರಕ್ಕೆ ಹೋಗೋದಿಲ್ಲ ಅಂತ, ಮತ್ತೆ ಯಾವ ನಗರಕ್ಕೆ ಹೋಗ್ತದೆ? ಇಂದಿರಾ ನಗರಕ್ಕೆ ಹೋಗ್ತದೆ. ಆಯಿತು, ಅಲ್ಲಿ ಬೇಡ, ಇಂದಿರಾ ನಗರದೇ ಇಳಿಸಿ, ಯಾಕಂದರೆ ಅಲ್ಲಿ ತಂಗಿ ಮನೆಗೆ ಹೋಗ್ಬೇಕಂತ ಮಾಡಿದ್ದೆ, ಆಗಲಿಲ್ಲಲ್ಲ. ಇಂದಿರಾ ನಗರ ನನಗೊಂದು ತಂಗಿ ಇದ್ದಾಳೆ ಅಂತೇಳಿ, ನೀವು ಬೆಂಗಳೂರಿನ ಯಾವ ನಗರನೇ ತಗೊಳ್ಳಿ, ಅಲ್ಲಿ ನನಗೊಂದು ತಂಗಿ ಇದ್ದಾಳೆ, ಇಲ್ಲ ನನ್ನ ಹೆಂಡತಿಯ ತಂಗಿ ಅಂದಿದ್ದಾರೆ ಅಂತ ಹೇಳಿದಾಗ ಎಷ್ಟು ಸುಂದರವಾದಂಥ ಒಂದು ಕಲ್ಪನೆ ನೋಡಿ. ಇಡೀ ಜಗತ್ತೇ ಸಣ್ಣದಾಗಿಬಿಟ್ಟಿದೆ, ಜಗತ್ತೇ ಒಂದು ಕುಟುಂಬವಾಗಿ ಬಿಟ್ಟಿದೆ. ಇವತ್ತು ಜಗತ್ತಿನ ಯಾವ ದೇಶದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ನನಗೆ ಒಬ್ಬ ತಮ್ಮ, ತಂಗಿ, ಅಕ್ಕ, ತಮ್ಮ ಮಾತ್ರ ಅಲ್ಲ, ಸೊಸೆ, ಅಳಿಯಂದ್ರೆ ಇದ್ದಾರೆ. ಈ ರೀತಿಯ ಒಂದು ಕಲ್ಪನೆ ನಮಗೆ ಕೊಟ್ಟಂಥ ನಮ್ಮ ತಂದೆ ತಾಯಿಗಳನ್ನು ನಾವು ಅಭಿನಂದಿಸಬೇಕು, ಭಾಳ ಸಂತೋಷ ಪಡಬೇಕು. ಅಂಥ ಒಂದು ಹಿನ್ನೆಲೆಯಲ್ಲಿ ಕಷ್ಟಪಟ್ಟು ನಾವು ಬೆಳೆದವರು. ಕಷ್ಟಪಟ್ಟು ಅಂತ ಹೇಳಿದರೆ ಮಧ್ಯಮ ವರ್ಗದ ನಮ್ಮ ಕುಟುಂಬ, ವಕೀಲರು. ಆಗೆಲ್ಲ ಒಂದು ನ್ಯಾಯಾಲಯಕ್ಕೆ ರಜೆ ಬಂದರೆ ತುಂಬ ಕಷ್ಟ, ಸಂಪಾದನೆ ಇಲ್ಲ. ಅಂಥ ಸಂದರ್ಭಗಳಲ್ಲಿ ಕೂಡ ನಾವು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಬೆಳೆದಂತಹ ವ್ಯಕ್ತಿಗಳು. ಆದರೆ ಅತ್ಯಂತ ಉತ್ತಮವಾದಂತಹ ನಮ್ಮ ಶಿಕ್ಷಣವನ್ನು ನಮ್ಮ ತಂದೆಯವರು ನಮಗೆ ಕೊಟ್ಟಿದ್ದಾರೆ. ಅವರು ಬಹಳ ಹೆಸರಾಂತ ವಕೀಲರು.
ಅವರ ಇಂಗ್ಲೀಷ್ ಅಂತ ಹೇಳಿದ್ರೆ ಕ್ವೀನ್ಸ್ ಇಂಗ್ಲೀಷ್ ಅಂತ ಹೇಳ್ತಾರಲ್ಲ, ಆ ರೀತಿಯ ಅದ್ಭುತವಾದಂಥ ಇಂಗ್ಲೀಷನ್ನು ಅವರು ಸ್ವತಃ ಕಲಿತವರು, ಸಂಸ್ಕೃತವನ್ನು ಕಲಿತವರು, ಹಿಂದಿಯನ್ನು ಕಲಿತವರು, ಖಾಸಗಿಯಾಗಿ ಇವು ಎಲ್ಲ ಜ್ಞಾನಗಳನ್ನು ಪಡೆದುಕೊಂಡಂಥ ವ್ಯಕ್ತಿ, ಅತ್ಯಂತ ಧಾರ್ಮಿಕ ಪ್ರವೃತ್ತಿಯ ವ್ಯಕ್ತಿ ನಮ್ಮ ತಂದೆಯವರು. ಅದೆಲ್ಲ ನಮ್ಮ ಒಂದು ಹಿನ್ನೆಲೆಯಲ್ಲಿ, ನಮ್ಮ ರಕ್ತದಲ್ಲಿ ಬಂದಂಥ ಸಂಗತಿಗಳು. ಹಾಗೆ ಇವತ್ತು ನಾನೇನಾದರೂ ಒಂದು ಒಳ್ಳೆಯ ಭಾಷೆಯಲ್ಲಿ ಸುಲಲಿತವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆದರೆ, ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿಕೊಂಡಿದ್ದರೆ, ಅಥವಾ ಸಮಷ್ಟಿ ಒಂದು ಕುಟುಂಬ ಅಥವಾ ಸಮಷ್ಟಿ ಸಮಾಜದ ಹಿತವನ್ನು ಕಾಪಾಡಲಿಕ್ಕೆ ನಾನು ಬದ್ಧನಾಗಿದ್ದರೆ, ಕಾರಣ ಈ ಕೌಟುಂಬಿಕವಾದಂಥ ಹಿನ್ನೆಲೆ. ಮಾತ್ರ ಅಲ್ಲ, ನಮ್ಮ ತಾಯಿ ಅವಳು ಕೂಡ ಹಾಗೆ ಬದುಕನ್ನು ಅಷ್ಟು ರಸಾಸ್ವಾದನೆ ಮಾಡ್ತಕ್ಕಂಥ ಒಂದು ವ್ಯಕ್ತಿ ನಾನು ನೋಡಿಲ್ಲ. ಅಡುಗೆಯಲ್ಲಿ ರಸ, ಜೀವನೋತ್ಸಾಹ, ಪ್ರತಿಯೊಂದರಲ್ಲೂ ಬಂದ ವ್ಯಕ್ತಿಗಳೊಂದಿಗೆ ಮಾತನಾಡ್ತಕ್ಕಂಥದ್ದು, ಆತಿಥ್ಯದಲ್ಲಿ ಎತ್ತಿದ ಕೈ. ಮಾತ್ರವಲ್ಲ, ಅದು ಹೊರಗಿನವರು ಇರಬಹುದು, ಹೊರಗಿಂದ ಬಂದಂಥ ದೊರೆಗಳಿರ್ಬೋದು, ಎಲ್ಲರಿಗೂ ಸಮಾನವಾದಂಥ ಗೌರವ. ಮಾತ್ರ ಅವರೊಂದಿಗೆ ಪಟ್ಟಾಂಗ ಹೊಡಿತಕ್ಕಂಥದ್ದು, ಆ ಭಾಷೆ ಬೆಳೆಸ್ಕೊಂಡಂಥ ರೀತಿ ಅವರೊಂದಿಗೆ, ಅವರಿಗೆ ಆ ಭಾಷೆ, ಇವರಿಗೆ ಈ ಭಾಷೆ. ಅವಳು ತೆಂಕಲಾಗಿನ ಈ ಪಾಣೆಮಂಗಳೂರು ಬದಿಯಿಂದ ಬಂದಿದ್ದರೂ ಕೂಡ ಆ ಭಾಷೆಯನ್ನು ಮರೆತು ಬಿಟ್ಟು ಕುಂದಾಪುರ ಕನ್ನಡವನ್ನು ರೂಢಿಸಿಕೊಂಡಂತಹ ವ್ಯಕ್ತಿ ನಮ್ಮ ಅಮ್ಮ. ಹೀಗೆ ಅಮ್ಮನಿಂದಲೂ ಕೂಡ ಆ ರೀತಿ ಒಂದು ರಭಸದ ಭಾಷೆ, ಕುಂದಾಪುರದ ಭಾಷೆ ನಮಗೆ ಬಂದರೆ, ನಮ್ಮ ತಂದೆಯಿಂದ ಒಂದು ಸುಸಂಸ್ಕೃತವಾದಂತಹ ಒಂದು ಹಿನ್ನೆಲೆ ನನಗೆ ಬಂತು. ನನ್ನ ಅಣ್ಣ ಒಬ್ಬ ಇದ್ದಾನೆ, ಸುಬ್ರಾಯ ಹೆಬ್ಬಾರ್ ಅಂಥೇಳಿ. ಅವನು ಸಾಹಿತ್ಯದಲ್ಲಿ ಬಹಳ ಒಂದು ಪ್ರವೀಣ. ಅವನು ಇಂಗ್ಲೀಷ್ ಸಾಹಿತ್ಯವನ್ನು ಅಭ್ಯಾಸ ಮಾಡಿಕೊಂಡು, ಆನರ್ಸ್ ಮಾಡಿಕೊಂಡು ಅದರಲ್ಲೇ ಪ್ರಾಧ್ಯಾಪಕನಾಗಿದ್ದ. ನನಗೇ ಪ್ರಾಧ್ಯಾಪಕನಾಗಿದ್ದ. ನಾನು ಸರ್ಕಾರಿ ಕಾಲೇಜಿನ ಕಲಿಯುವಾಗ ನನಗೆ ಇಂಗ್ಲೀಷ್ ಪಾಠವನ್ನು ಆತ ಹೇಳಿಕೊಟ್ಟಿದ್ದ. ಅವನ ಇಂಗ್ಲೀಷ್ ಪಾಠ ಕೇಳಲಿಕ್ಕೆ ನಮ್ಮ ತರಗತಿಯವರೆಲ್ಲ, ಬೇರೆ ತರಗತಿಯ ಹುಡುಗರೆಲ್ಲ ಬಂದು ಕೂತ್ಕೊಳ್ತಿದ್ರು. ಆ ರೀತಿ ಅವನಿಗೆ ಮೈ ಮೇಲೆ ಬರ್ತಿತ್ತು. ಶೇಕ್ಸ್ಪಿಯರ್ ಹೇಳುವಾಗಲ ಅಥವಾ ವರ್ಡ್ಸ್ವರ್ತ್ ಹೇಳುವಾಗ, ಒಥೆಲೋ ಬಗ್ಗೆ ಮಾತನಾಡುವಾಗಲಾಗಲಿ, ಮಾರ್ಕ್ ಆ್ಯಂಟನಿ ಬಗ್ಗೆ ಹೇಳೋ, ಆತ ಮಾರ್ಕ್ ಆ್ಯಂಟನಿ ಆಗಿಬಿಡ್ತಿದ್ದ. ಅಷ್ಟು ಆವೇಶದಿಂದಾಗಿ ಆ ರೀತಿಯ ಒಂದು ಪಾಠವನ್ನು ಮಾಡ್ತಕ್ಕಂಥ ಪ್ರಾಧ್ಯಾಪಕರು ಇರಲಿಲ್ಲ. ನಮಗೂ ಅದು ಬರ್ತಿತ್ತು, ಆ ಅಭಿನಯ, ಆ ಭಾಷೆ, ಅವುಗಳೆಲ್ಲ ನಾನು ಅವನಿಂದ ಕಲಿತೆ. ಸಾಹಿತ್ಯದ ಒಂದು ಆಸಕ್ತಿ ಎಲ್ಲ. ನನಗೆ ಇನ್ನೊಬ್ಬ ಅಣ್ಣ ಇದ್ದಾನೆ, ರಾಮಕೃಷ್ಣ ಹೆಬ್ಬಾರ್ ಅಂತ. ಅವನು ಬ್ಯಾಂಕಿಂಗ್ನಲ್ಲಿದ್ದ, ಆದರೂ ಕೂಡ ಒಳ್ಳೆಯ ಒಂದು ಅರ್ಥಶಾಸ್ತ್ರಜ್ಞ. ಮಾತ್ರ ಅಲ್ಲ, ಹಾಸ್ಯ ಪ್ರವೃತ್ತಿಯು, ತುಂಬ ಹಾಸ್ಯ ಪ್ರವೃತ್ತಿ ಅವನಿಗೆ. ಆ ಹಾಸ್ಯ ಪ್ರವೃತ್ತಿಯು ನನಗೆ ಬಂತು ಸ್ವಲ್ಪ ಮಟ್ಟಿಗೆ. ಎಲ್ಲಿವರೆಗೆ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಅಕ್ಕನ ಮನೆಗೆ ಶಿವಮೊಗ್ಗದಲ್ಲಿ ಆತ ಹೋಗ್ತಾ ಇದ್ದ, ನಾನು ಮತ್ತು ಅವನು ಒಟ್ಟಿಗೆ ಹೋಗ್ತಾ ಇದ್ದೆವು. ಬಾಗಿಲಿನಲ್ಲಿ ಅಕ್ಕನ ಮೊಮ್ಮಕ್ಕಳು ಆಟ ಆಡ್ತಾಯಿದ್ರು. ಇವ ಕೇಳಿದ ಒಬ್ಬನ ಹತ್ರ, ನಿನ್ನ ಹೆಸರೇನಾ ಕೇಳಿದ. ಅವ ಸಂದೀಪ ಅಂತ ಹೇಳಿದ. ನೀನು ಸಂದೀಪ ಆದರೆ ಅವ ದೊಡ್ಡ ದೀಪ ಅಂತ ಹೇಳಿದವ. ನೀನು ಸಣ್ಣ ದೀಪ ಆದರೆ ಅವ ದೊಡ್ಡ ದೀಪ ಅಂತೇಳಿ. ಈ ರೀತಿಯ ಅದ್ಭುತವಾದಂಥ ಹಾಸ್ಯ ಪ್ರಜ್ಞೆ, ಪ್ರಸಂಗಾವಧಾನತೆ, ಅಲ್ಲಲ್ಲೇ ಸಮಯ ಪ್ರಜ್ಞೆ ಅವನಿಗೆ ಇತ್ತು. ಒಂದು ಸಲ ನಾನು ಅವನ ಮನೆಗೆ ಹೋಗಿದ್ದೆ. ಒಂದು ಪಿಂಕ್ ಕಲರ್ನ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ. ಆಗ ನಮ್ಮ ಅತ್ತಿಗೆ ಕೂಗಿಕೊಂಡು ಹೇಳಿದ್ರು, ಶಂಕರ ಬಾವ ಬಂದಿದ್ದಾರೆ, ಪಿಂಕ್ ಶರ್ಟ್ ಹಾಕ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರು. ಆಗ ಅಲ್ಲಿಂದಲೇ ಒಳಗಿಂದಲೇ ಹೇಳ್ದ, ಹೌದಾ, ಹಾಗಾದ್ರೆ ಅವ ಶಂಕರ ಅಲ್ಲ ಪಿಂಕರ ಅಂತ ಹೇಳಿದ. ಈ ರೀತಿಯ ಒಂದು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಬಂದಂಥ ಅಣ್ಣಂದರು. ಅಕ್ಕಂದರು ಅಲ್ಲ, ನಮ್ಮ ಸಮಷ್ಟಿಯಲ್ಲಿ ವೈದೇಹಿ ಕೂಡ ಇದ್ದರು. ಹೌದೌದು, ಅವರು ಕೂಡ ನನ್ನ ತಂಗಿ. ಅಕ್ಕಂದರು ಎಂತೆಂಥ ಕತೆ ಹೇಳ್ತಕ್ಕಂಥ ಅಕ್ಕಂದ್ರಿದ್ದಾರೆ. ನಮ್ಮ ಹಿರಿಯ ಅಕ್ಕ ಗಿರಿಜಮ್ಮ ಅಂತ, ಹಲಸಣ ಸುಬ್ರಾಯರ ಪತ್ನಿ. ಅವರ ಹತ್ರ ಕೂತ್ಕೊಂಡ್ರೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ಯಾವ ಕಾಲದ ಗತ ವೈಭವಗಳನ್ನೆಲ್ಲ ಹೇಳುವಂಥದ್ದು, ಯಾವ ಕಾಲದ ಕಥೆಗಳನ್ನು, ಅಷ್ಟು ರುಚಿಯಾಗಿ ಕತೆ ಹೇಳ್ತಕ್ಕಂಥ ಕಲೆ ನಮಗೆ ಕಲಿತದ್ದು ಬಂದದ್ದು ಅವರಿಂದ ಅಂತ ಹೇಳಿ ಕಾಣ್ತದೆ. ಆನಂತರ ನಮ್ಮ ಇತರ ಅಕ್ಕಂದರು, ಇತರ ತಂಗಿಯಂದರು, ಇವರೆಲ್ಲ ಇಂತಹ ಒಂದು ವಾತಾವರಣದಲ್ಲಿ ಸಾಹಿತ್ಯವನ್ನು ಮೈಗೂಡಿಸಿಕೊಂಡ್ರು, ಹಾಸ್ಯ ಪ್ರಜ್ಞೆನ ಮೈಗೂಡಿಸಿಕೊಂಡ್ರು, ಸಮಷ್ಟಿ ಪ್ರಜ್ಞೆನ ಮೈಗೂಡಿಸಿಕೊಂಡ್ರು. ಸಮಷ್ಟಿ ಜೊತೆಗೆ ತುಂಬ ಪ್ರಭಾವ ಬೀರಿರ್ತಕ್ಕಂಥ ಕೆಲವು ಅಧ್ಯಾಪಕರಾದರು. ಹೌದು ನೋಡಿ, ನಾನು ಪ್ರಾಥಮಿಕ ಶಾಲೆಯಲ್ಲಿ ಹೋಗಿರುವಂಥದ್ದು ನಮ್ಮ ಬಂಟ್ವಾಳ ರಘುನಾಥರಾಯರ ಹಿಂದೂ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕುಂದಾಪುರದಲ್ಲಿದೆ. ಅದರಲ್ಲಿ ನಾನು 1ನೇ ಕ್ಲಾಸಿಗಿಂದ ಹೋಗದವ. ಆಗಿನ ಅಧ್ಯಾಪಕರುಗಳು, ಅಧ್ಯಾಪಿಕೆಯರು ಕೂಡ ಒಂದು ಮಕ್ಕಳ ಬಗ್ಗೆ ಎಷ್ಟು ಆಸಕ್ತಿ ಮತ್ತು ಕಾಳಜಿ ಅಂತ ಹೇಳಿದರೆ, ನನಗೆ ಇವತ್ತಿಗೂ ನೆನಪಿದೆ. ಮೇರಿ ಟೀಚರ್ ಅಂತ ಒಬ್ಬಳು ಟೀಚರ್ ಇದ್ದರು, ಮುದುಕಿಯಾಗಿದ್ದರು ಕೂಡ. ನಾನು ಮನೆಗೆ ಹೋಗುವಾಗ ನನ್ನನ್ನು ಕೈ ಹಿಡಿದುಕೊಂಡು ರಸ್ತೆ ದಾಟಿಸಿ ಮನೆಯವರೆಗೆ ತಂದು ಬಿಟ್ಟು ಹೋಗ್ತಕ್ಕಂಥ, ನನಗೆ ಅವ್ರನ್ನ ಎಣಿಸಿಕೊಂಡ್ರೆ ಕಣ್ಣು ನೀರು ಬರ್ತದೆ. ಈಗ ಯಾವ ಅಧ್ಯಾಪಕರಿಗೆ ಆ ರೀತಿಯ ಒಂದು ಮಕ್ಕಳನ್ನ ಕೈ ಹಿಡ್ಕೊಂಡು ಮನೆಗೆ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ತಕ್ಕಂಥ ಆಸ್ತೆ ಇದೆ ಹೇಳಿ, ಪ್ರೀತಿ ಇದೆ ಹೇಳಿ. ಗೋವಿಂದ ಮಾಸ್ಟರ್ ಅಂತಿದ್ದರು. ಒಂದು ಕತೆ ಹೇಳ್ತಿದ್ರು ಅಂತ ಹೇಳಿದ್ರೆ, ಎಂತೆಂಥ ಕತೆಗಳೆಲ್ಲ ನಾವು ಮೈಯೆಲ್ಲ ಕಿವಿಯಾಗಿ ಬೆರಗಾಗಿ ಅವ್ರನ್ನ ನೋಡ್ತಾ ಇದ್ದೆವು. ಅಂಥ ಒಂದು ಗೋವಿಂದ ಮಾಸ್ಟ್ರು ಕೊನೆಗೆ ಅತ್ಯಂತ ದೀನಾವಸ್ಥೆಯಲ್ಲಿ ಇದ್ದು, ಅವರು ನಾನು ವಕೀಲನಾಗಿದ್ದಾಗ ನಮ್ಮ ಬೆಂಚಲ್ಲಿ ಬಂದು ಕೂತ್ಕೊಂಡು, ಏನಾದರೂ ಸ್ವಲ್ಪ ದುಡ್ಡು ಬೇಕಿತ್ತಲ್ಲ
ಅಂತ ಕೇಳ್ತಕ್ಕಂಥ ಸ್ಥಿತಿಗೆ ಬಂದಾಗ ಇಂಥ ಕರುಳೆಲ್ಲ ನಮಗೆ ಹಿಂಡಿದಾಗ ಆಗ್ತಿತ್ತು. ನಮ್ಮ ಕಥೆಯನ್ನು ಹೇಳಿ ಬೆಳೆಸಿದಂಥ ಅಧ್ಯಾಪಕರ ಸ್ಥಿತಿ ಹೀಗೆ ಬಂತಲ್ಲ ಅಂಥೇಳಿ ನಾವು ಆದಷ್ಟು ಕೈಯಿಂದ ಸಹಾಯ ಮಾಡ್ತಿದ್ವಿ. ಸರ್ಕಾರಿ ಕಾಲೇಜ್ ನಿಮ್ಮನ್ನು ಬೆಳೆಸಿರ್ತಕ್ಕಂಥ ಕಾಲೇಜ್ ಅದು. ನಂತರ ನಾನು ಪ್ರೌಢಶಾಲೆಗೆ ಹೋದೆ, ಕುಂದಾಪುರ ಬೋರ್ಡ್ ಹೈಸ್ಕೂಲ್. ಪಿ ಕಾರಂತ್ ಅಂತ ಬಹಳ ಅದ್ಭುತವಾದಂಥ ಒಬ್ಬ ಸಾಹಿತ್ಯಾಭಿಮಾನಿ, ಅವರು ಪುಸ್ತಕಗಳನ್ನು ಕೂಡ ಬರೆದಿದ್ದರು. ಅವರಿಂದಾಗಿ ಸಾಹಿತ್ಯಾಭಿಮಾನ ಜಾಸ್ತಿ ಆಯಿತು. ಅಲ್ಲಿಂದ ನಾನು ಕಾಲಿಟ್ಟದ್ದು ಸರ್ಕಾರಿ ಕಾಲೇಜಿಗೆ, ಮಂಗಳೂರಿನ ಸರ್ಕಾರಿ ಕಾಲೇಜ್. ಅದು ನಿಜವಾದ ಒಂದು ಕಾರ್ಯಕ್ಷೇತ್ರ ನನಗೆ. ನನ್ನ ಒಂದು ಸಾಹಿತ್ಯಿಕ ಮತ್ತು ಸಾಮಾಜಿಕ ಮತ್ತು ಸಂಘಟನಾತ್ಮಕ ಸಂಗತಿಗಳಿಗೆಲ್ಲ ಒಂದು ನಾಂದಿ ಮಾಡಿದ್ದೇ ಆ ಸರ್ಕಾರಿ ಕಾಲೇಜು. ಅಲ್ಲಿ ನಾನು ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ಮೊದಲ ಕಥೆ ಬರೆದದ್ದೇ ಸರ್ಕಾರಿ ಕಾಲೇಜಿನಲ್ಲಿ. ಲೇಖನಗಳು, ಹಾಸ್ಯ ಲೇಖನಗಳು, ಕವನಗಳು. ಅಲ್ಲಿ ಕಾಲೇಜ್ ಟೈಮ್ಸ್ ಅಂತ ಒಂದು ಗೋಡೆ ಪತ್ರಿಕೆ ಇದೆ. ಗೋಡೆಯಲ್ಲಿ 5-6 ಗೂಡುಗಳಿರ್ತವೆ. ಅದರಲ್ಲಿ ನಾವು ಬರೆದಂಥ ಲೇಖನಗಳನ್ನೆಲ್ಲ ಚಂದದ ಅಕ್ಷರಗಳಲ್ಲಿ ಹುಡುಗಿಯರಿಂದ ಬರೆಸಿ ಅಲ್ಲಿ ಅಳಿಸ್ತಿದ್ರು. ಅದನ್ನು ನೋಡಲಿಕ್ಕೆ ಎಲ್ಲ ಜನ ಮುತ್ತಿಗೆ ಹಾಕ್ತಿದ್ರು. ಆಗ ನಾನು ಕೀರ್ತಿ ಕುಂದಾಪುರ, ಗಂಧರ್ವ ಕುಂದಾಪುರ ಅಂತ ಈ ಕಾವ್ಯನಾಮದಲ್ಲೆಲ್ಲ ಬರೀತಿದ್ದೆ. ಅಲ್ಲಿದ ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಇದು ಯಾರು ಕೀರ್ತಿ, ಇದು ಯಾರು ಗಂಧರ್ವ ಅಂತ ಅವ್ರು ಮಾತಾಡುವಾಗ ನಾವು ಹಿಂದೆ ಕೂತ್ಕೊಂಡು ನಮಗೆ ಭಾಳ ಹಿಗ್ಗು, ಒಂದು ರೋಮಾಂಚನ. ನಮ್ಮ ಒಂದು ಲೇಖನಗಳನ್ನು ಓದಿ, ಕಾವ್ಯಗಳನ್ನು ಓದಿ ಆಸ್ವಾದಿಸ್ತಾ ಇದ್ದಾರಲ್ಲ ಅಂಥೇಳಿ. ನಾನು 2 ವರ್ಷ ಕಳೆದ್ರೊಳಗೆ ಸೇತು ಮಾಧವರಾವ್ ಅಂತೇಳಿ ಅದಕ್ಕೆ ಸಂಬಂಧಿಸಿದ ಪ್ರಾಧ್ಯಾಪಕರು ನನ್ನ ಒಂದು ಸಾಹಿತ್ಯಾಸಕ್ತಿ ನೋಡಿ ನಿಜವಾಗಿ ಕಿರಿಯರನ್ನು ಅದಕ್ಕೆ ಸಂಪಾದಕರನ್ನು ಮಾಡೋದಿಲ್ಲ, ನನ್ನನ್ನೇ ಸಂಪಾದಕರನ್ನೇ ಮಾಡಿಬಿಟ್ರು. ಹಿರಿಯ ತರಗತಿಯವರನ್ನು ಬಿಟ್ಟು ನನ್ನನ್ನು ಸಂಪಾದಕ ಮಾಡಿ ಕೆಲವರ ಕೆಂಗಣಿಗೂ ನಾನು ಗುರಿಯಾಗಿಬಿಟ್ಟೆ. ಆದರೆ ನಾನು ಸಂಪಾದಕನಾದ ತಕ್ಷಣ ನಾನು ಅದರ ಬಗ್ಗೆ ತುಂಬ ಸುಧಾರಣೆಗಳನ್ನು ಮಾಡಿದೆ. ಬರೀ ಕಾವ್ಯ ವಿಶೇಷ ಅಂಥೇಳಿ 1 ವಾರ ಇಡೀ ಕಾವ್ಯ, 1 ವಾರ ಇಡೀ ನಾಟಕ, 1 ವಾರ ಇಡೀ ಪ್ರಬಂಧ, 1 ವಾರ ಇಡೀ ಹಾಸ್ಯ ಲೇಖನ, 1 ವಾರ ಇಡೀ ಕಾರ್ಟೂನು ಅಥವಾ ವ್ಯಂಗ್ಯಚಿತ್ರಗಳು, ಹೀಗೆ ಮಾಡಲಿಕ್ಕೆ ಮಾಡಿ ಇಡೀ ಕಾಲೇಜ್ ಟೈಮ್ಸ್ ಗೂಢ ಪತ್ರಿಕೆಗೆ ಹೊಸ ರೂಪವನ್ನು ತಂದೆ. ಅದಕ್ಕೆ ನನಗೆ ಸಹಾಯ ಮಾಡಿದಂತಹ ನನ್ನ ಸ್ನೇಹಿತರಿದ್ದಾರೆ. ವೀರಪ್ಪ ಮೊಯ್ಲಿಯವರು ಆಗ ನನ್ನ 1 ವರ್ಷ ನನಗಿಂತ ಕಿರಿಯರ್ ಆಗಿದ್ದಂತ ನನ್ನ ನೆನಪು. ಅವರು ಅದ್ಭುತವಾದಂತಹ ಪ್ರಬಂಧಗಳನ್ನು, ಲೇಖನಗಳನ್ನು, ನಾಟಕಗಳನ್ನು ಆಗಲೇ ಬರೀತಿದ್ದರು. ನಿಜವಾಗಿಯೂ ಆ ಮನುಷ್ಯ ಒಳ್ಳೆ ಪ್ರತಿಭಾವಂತ. ಈಗ ಎಷ್ಟೋ ಜನ ಅವರನ್ನು ಟೀಕಿಸ್ತಾರೆ. ಅವರು ಬರೆದಂತಹ ರಾಮಾಯಣ ಮಹಾನ್ವೇಷಣಂ ಅದಾಗಲಿ ಮತ್ತು ಈ ಥರ ಕೃತಿಗಳಾಗಲಿ ಅವರದ್ದು ಅಲ್ವೇ ಅಲ್ಲ, ಅವರಿಗೆ ಬರೀಲಿಕ್ಕೆ ಗೊತ್ತಿಲ್ಲ, ಅದು ಅರ್ಥ ಆಗೋದಿಲ್ಲ, ಅಪ್ಪಟ ಸುಳ್ಳು. ಅವರು ಅದ್ಭುತವಾದಂಥ ಲೇಖಕನ್ನು ನಾನು ಆಗಲೇ ಕಂಡುಕೊಂಡಿದ್ದೇನೆ. ನಾನೇ ಅದನ್ನು ಪ್ರಕಟ ಮಾಡ್ತಾಯಿದ್ದೆ. ನಾನು ಇನ್ನೂ ಉಳ್ಕೊಂಡಿದ್ದೇನೆ ಅದನ್ನು ಹೇಳಲಿಕ್ಕೆ. ಹಾಗಾಗಿ ಇದೆಲ್ಲ ಅಪಪ್ರಚಾರ, ಅವರ ಬಗ್ಗೆ ಇರತಕ್ಕಂಥ ಹೊಟ್ಟೆ ಕಿಚ್ಚಿನ ಅಪಪ್ರಚಾರ. ಆ ರೀತಿ ತಂದು ಕೊಡ್ತಾಯಿದ್ರು, ನಾನು ಅದನ್ನು ಪ್ರಕಟಿಸ್ತಾ ಇದ್ದೆ. ಸಂತೋಷ್ ಕುಮಾರ್ ಗುಲ್ವಾಡಿಯವರು ಆಗ ನನ್ನ ಕಿರಿಯರು, ನನ್ನ ಕಾಲೇಜಿನ ಸಹಪಾಠಿಯಾಗಿದ್ದು ನನ್ನ ಕಿರಿಯರು. ಅವರು ಒಳ್ಳೆಯ ಲೇಖನಗಳನ್ನು ಮಾತ್ರವಲ್ಲ, ಒಳ್ಳೆಯ ವ್ಯಂಗ್ಯಚಿತ್ರಗಳನ್ನು ಬರಿತಾಯಿದ್ರು. ನಾವೇನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ನನ್ನದೇ ಒಂದು ಕವನ ಅಲ್ಲಿ ಪ್ರಕಟಿಸಿದರೆ ಅದಕ್ಕೆ ಸರಿಯಾದಂಥ ವ್ಯಂಗ್ಯಚಿತ್ರ ಅವರು ಬರ್ಕೊಡ್ತಿದ್ರು. ಹಾಗೆ ಅಲ್ಲಿ ಬರಿತಿದ್ದೆ ಅಂತ ಹೇಳಿದ್ರೆ, ತಲೆ ಹೆಬ್ಬಾರ್ ಕಲೆ ಗುಲ್ವಾಡಿ ಅಂತ ತಲೆ ಹೆಬ್ಬಾರ್ ಕಲೆ ಗುಲ್ವಾಡಿ ಅಂತ ಹೇಳಿ ಬರಿತಿದ್ದು. ಬಾಲ್ಕಶೆಟ್ಟಿ ಪೊಳಲಿ ಅವರು ಕೂಡ ಒಳ್ಳೆಯ ಒಂದು ತುಳು ಭಾಷಾವಿದ ಮಾತ್ರವಲ್ಲ, ಒಳ್ಳೆಯ ಕನ್ನಡ ಲೇಖಕ, ಒಳ್ಳೆಯ ಸಂಶೋಧಕ, ಒಳ್ಳೆಯ ಆಲೋಚನೆಗಳನ್ನ ಮಾಡಿಕೊಂಡು ಬರೆಯೋರು. ಅವರು ಕೂಡ ನನ್ನ ಕಿರಿಯರಾಗಿದ್ದರು. ನಾವೆಲ್ಲ ಒಂದು ಸಮೂಹ ಆಗಿದ್ದು, ಒಂದು ತಂಡ ಆಗಿದ್ದು. ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಾಗಿ ನಿವೃತ್ತರಾದಂಥ MS ಕೃಷ್ಣ ಭಟ್ ನಮ್ಮ ಈ ತಂಡದಲ್ಲಿ ಇದ್ದವರು. ನಾವೆಲ್ಲ ಒಟ್ಟಿಗೆ ತಿರುಗಾಟ ಮಾಡಿದ್ದೆವು. ಅಲ್ಲಿ ಮುಂಚೆ ರೇಡಿಯೋ ಮಾತ್ರ ಇದ್ದದ್ದು, ಈ ಟಿ ವಿಯಲ್ಲಿ ಇರಲಿಲ್ಲ. ಹಾಗೆ ಬೆಂಗಳೂರಿನಲ್ಲಿ ಮಾತ್ರ ರೇಡಿಯೋ ಆಗ್ತಿತ್ತು. ನಮ್ಮನ್ನು ರೇಡಿಯೋ ಡಿಸ್ಕಷನ್ ಕಾಂಪಿಟೇಷನ್ಗೆ ಕಾಲೇಜಿನವರು ಅಲ್ಲಿಗೆ ಕಳಿಸಿದ್ರು, ಇಲ್ಲಿಗೆ ಬೆಂಗಳೂರಿಗೆ. ನಾವು 4 ಜನರನ್ನು ಅಲ್ಲಿಗೆ ಹೋಗಿ ನಾವು ರೇಡಿಯೋ ಡಿಸ್ಕಷನ್ ಕಾಂಪಿಟೇಷನ್ ಮಾಡಿದರೆ ನಮ್ಮ ಮನೆಯಲ್ಲಿ ಅದನ್ನು ಕೇಳಲಿಕ್ಕೆ ನಮ್ಮ ಹತ್ರ ರೇಡಿಯೋ ಇಲ್ಲ. ನಾವು ಎಲ್ಲೋ ಹೋಗಿ ರೇಡಿಯೋದಲ್ಲಿ ನಮ್ಮ ಧ್ವನಿಯನ್ನು ಕೇಳಿ ರೋಮಾಂಚನ ಪಟ್ಟಂಥ ಒಂದು ಕಾಲ ಇತ್ತು ಆಗ. ಎಂಥ ಒಂದು ಕಾಲ ಅಂತ ಹೇಳಿದ್ರೆ, ಈಗ ಪ್ರತಿಯೊಂದು ಸಣ್ಣ ಅಂಗಡಿಗಳಲ್ಲೂ ಟಿ ವಿ ಇದೆ, ಎಲ್ಲ ಬಡವರ ಮನೆಗಳಲ್ಲೂ ಕೂಡ ಕಲರ್ ಟಿವಿ ಹಾಕ್ಕೊಂಡಿರ್ತಾರೆ. ಅದ್ಭುತವಾಗಿ ಬದಲಾವಣೆಯಿಂದ ಹೊರಟಿರ್ತಕ್ಕಂತಹ ಒಬ್ಬ ಸಾಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿ ಸರ್ಕಾರಿ ಕಾಲೇಜ್ ತನಕ ತಲುಪಿ ಆಯಿತು, ಪತ್ರಿಕಾ ಸಂಪಾದಕರ ಕೆಲಸವನ್ನು ಮಾಡಿ ಆಯಿತು, ಸಾಕಷ್ಟು ಮಂದಿಯ ಪ್ರತಿಭೆಗಳನ್ನು ಬೆಳಕಿ ತರುವ ಕೆಲಸವನ್ನು ಮಾಡಲಾಯಿತು. ಸ್ನೇಹಿತರವರ ಪ್ರತಿಭೆ ಹರಹು ಬಹಳ ದೊಡ್ಡದು, ಸಾಕಷ್ಟು ಮಾತನಾಡಲಿಕ್ಕೆ ಬಾಕಿ ಇದೆ. ಒಂದು ವಿರಾಮ ತಗೋತೇವೆ. ವಿರಾಮದ ನಂತರ ಎಸ್ ಎನ್ ಹೆಬ್ಬಾರ್ ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಕೂಡ ಒಬ್ಬ ಅಸದೃಶ ಸಾಧಕರಿರ್ತಾರೆ. ಇದನ್ನು ನಾವು ಕಂಡುಕೊಳ್ತಾ ಹೋದಾಗ ಅಸದೃಶವಾಗಿರ್ತಕ್ಕಂಥ ಪ್ರತಿಭೆಗಳು ಕಣ್ಣ ಮುಂದೆ ಬರ್ತವೆ. ಇವತ್ತು ಎಸ್ ಎನ್ ಹೆಬ್ಬಾರ್ ಮಾತಾಡ್ತಾ ಇದ್ದಾರೆ. ಸ್ನೇಹಿತರೆ, ವಾಕ್ ಪ್ರವಾಹ ಬರ್ತಾ ಇದೆ. ಅವರು ಮಾತಿನ ತರಬೇತುದಾರರು, ಇಡೀ ರಾಜ್ಯಕ್ಕೆ ಭಾಷೆಯನ್ನು ಕಲಿಸ್ಕೊಟ್ಟವರು, ನನ್ನಂತವನಿಗೆ ಕೂಡ ಭಾಷಣ ಕಲೆಯ ಆಸ್ವಾದೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಅವರ ಮಾತುಗಳ ಧ್ವನಿ ಇದೆ.
ಇವತ್ತು ಅವರ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅರ್ಹನ ಬಿಡಿಸಿಡ್ತಾ ಇದ್ದ ಸ್ನೇಹಿತರೆ, ಅವರ ಮಾತುಗಳನ್ನು ಮತ್ತೆ ಕೇಳೋಣ. ನಾನು ಮತ್ತೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್ಕಾರಿ ಕಾಲೇಜನ್ನು ದಾಟಿ ನೀವು ನ್ಯಾಯವಾದಿಗಳಾದರೆ, ಸೊ ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಾನೂನುವಾದಿಗಳಾದರೆ, ಹೌದು, ವ್ಯತ್ಯಾಸ ಭಾಳ ಚೆನ್ನಾಗಿ ಹೇಳಿ ಸರ್. ನ್ಯಾಯವಾದಿಗಳಾಗಿರ್ತಕ್ಕಂಥ ಖುಷಿ. ಹೌದು, ಭಾಳ ಸಂತೋಷದ ಸಂಗತಿ. ರಾಜೇಂದ್ರ ಭಟ್ರೆ, ನನಗೆ ಸರ್ಕಾರಿ ಕಾಲೇಜಿನಲ್ಲಿ ಇರುವಾಗಲೇ ಈ ಸಂಘಟನೆ, ಈ ನಾಯಕತ್ವ, ಈ ಮಾತುಗಾರಿಕೆ ಬೆಳಲಿಕ್ಕೆ ಸಹಕಾರಿಯಾದಂಥ ಒಂದು ಪ್ರಸಂಗ ಏನಂದರೆ, ನಾನು ಅಲ್ಲಿ ಅಧ್ಯಕ್ಷೀಯ ಚುನಾವಣೆಗೆ ನಿಂತದ್ದು. ಶ್ರೀಮಾನ್ ವೀರಪ್ಪ ಮೊಯ್ಲಿಯವರು, ಸಂತೋಷ್ ಗಂಗೂಳವರೆಲ್ಲ ನನಗೋಸ್ಕರವಾಗಿ ಎಂಥ ಬೆಂಬಲ ಕೊಟ್ಟರು ಅಂತ ಹೇಳಿದರೆ ನಾನು ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೆ. ಹಾಗೆ ಮಾತುಗಾರಿಕೆ ಅನ್ನುವಂಥದ್ದು ಅಲ್ಲಿ ನನಗೆ ಸಿದ್ಧಿಸಿತು. ಈ ಮಾತುಗಾರಿಕೆಯೇ ನನಗೆ ಮುಂದೆ ಈ ನ್ಯಾಯವಾದಿತನದಲ್ಲಿ, ಈ ವಕೀಲಿ ವೃತ್ತಿಯಲ್ಲಿ ಸಹಕಾರಿ ಆಯಿತು ನನಗೆ. ಅಲ್ಲಿಂದ ನಾನು ಉಡುಪಿ ಲಾ ಕಾಲೇಜ್ ಅಂತ ಆಗಿನ ಕಾಲದಲ್ಲಿ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಅವರು ಸ್ಥಾಪಿಸಿದಂತಹ, ಇಲ್ಲೇ ಹತ್ತಿರದ ತಾಲೂಕು ಕಚೇರಿಯಲ್ಲಿದ್ದಂತಹ ಒಂದು ಉಡುಪಿ ಲಾ ಕಾಲೇಜಿನ ಸೇರ್ಪಡೆಗೊಂಡೆ. ಅಲ್ಲಿ ಕೂಡ ನಾನು ಹೋದ ನಂತರ ಮಾಡಿದಂಥ ಕೆಲಸ, ಅಲ್ಲಿ ಕಾರ್ಯದರ್ಶಿಯಾಗಿದ್ದು, ಅಧ್ಯಕ್ಷನಾಗಿದ್ದು ಯೂನಿಯನ್ದು. ಎಲ್ಲಿವರೆಗೆ ಅಂದರೆ ಪಿ ಕೋದಂಡರಾವ್ ಅಂತೇಳಿ ಸರ್ಕಾರಿ ಕಾಲೇಜಿಗೆ ಹಿಂದಿನ ವರ್ಷ ಬಂದವರು ಮರುದಿವಸ ವರ್ಷ ಇಲ್ಲಿ ಲಾ ಕಾಲೇಜ್ ಬಂದಾಗ ಅವರಿಗೆ ಆಶ್ಚರ್ಯ, ನಾನು ನಿನ್ನನ್ನೆಲ್ಲ ನೋಡಿದ್ದೀಯಲ್ಲ, ಅದು ಮಂಗಳೂರು ಸರ್ಕಾರಿ ಕಾಲೇಜಿನಲ್ಲಿ, ಅಲ್ಲಿ ಕಾರ್ಯದರ್ಶಿ ಆಗಿದೆ, ಇಲ್ಲಿಯೂ ಕಾರ್ಯದರ್ಶಿ, ಹೌದು ಯು ಆರ್ ಎ ಪ್ರೊಫೆಷನಲ್ ಸೆಕ್ರೆಟರಿ ಅಂತ ಹೇಳಿಬಿಟ್ರು ನನಗೆ. ಅಲ್ಲಿಯೂ ಕೂಡ ಲಾ ಕಾಲೇಜಿನಲ್ಲಿ ನಾನು ನಾಟಕಗಳನ್ನು ಎಲ್ಲ ಮಾಡಿ ನನ್ನ ಪ್ರವೃತ್ತಿಯನ್ನು ಬೆಳೆಸಿಕೊಂಡೆ. ಕನ್ನಡ ಸಂಘ ಸ್ಥಾಪನೆ ಮಾಡಬೇಕಂತ ಆ ಸಂದರ್ಭದಲ್ಲಿ ಸಂತೋಷ್ ಕುಮಾರ್ ಗುಲ್ವಾಡಿಯವರು, ಬಾಲ್ಕಶೆಟ್ಟಿ ಪೊಳೆಯವರು, ನಾನು ಸೇರಿಕೊಂಡು ಮಂಗಳೂರಿನಲ್ಲಿ ಕನ್ನಡ ಸಂಘ ಸ್ಥಾಪನೆ ಮಾಡಿದ್ದೆವು. ವಿದ್ಯಾರ್ಥಿ ದಶೆಯಲ್ಲೇ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಕನ್ನಡ ಸಂಘ ಮಾಡಿದ್ದು 3 ಜನ ವಿದ್ಯಾರ್ಥಿಗಳು, ನಾನು, ಸಂತೋಷ್ ಗುಲ್ವಾಡಿ ಮತ್ತು ಬಾಲ್ಕಶೆಟ್ಟಿ ಪೊಳೆಯವರು. KS ನಡಿಗರನ್ನು, ಗೋವಿಂದ ಪೈಗಳನ್ನು ಹೋಗಿ ಭೇಟಿಯಾಗಿ ಅವರ ಆಶೀರ್ವಾದ ತಗೊಂಡು ಮಾಡಿರುವಂಥದ್ದು. ಅದೇ ಸ್ಫೂರ್ತಿಯಿಂದ ನ್ಯಾಯವಾದಿಯಾಗಿ ಈ ಕಾನೂನು ವ್ಯಾಸಂಗ ಮುಗಿಸಿ ಬಂದಾಗ ಕುಂದಾಪುರಲ್ಲಿ ಮೊದಲು ಮಾಡಿದ ಕೆಲಸ ವಕೀಲಿಯಲ್ಲ, ಕನ್ನಡ ಸಂಘ ಸ್ಥಾಪನೆ ಕುಂದಾಪುರದಲ್ಲಿ. ನಮ್ಮ ಅಪ್ಪಯ್ಯ ನನಗೆ ಕೇಳಿದ್ರು, ನೀನು ವಕೀಲಿ ವೃತ್ತಿ ಮಾಡಲಿಕ್ಕೆ ಬಂದದ್ದ, ಕನ್ನಡ ಸಂಘ ಮಾಡಲಿಕ್ಕೆ ಬಂದದ್ದ ಅಂತ ಕೇಳಿದ್ದಾರೆ. ಇದೇ ಪ್ರಶ್ನೆಯನ್ನು ನಾನು ಕೇಳಿದ್ದಾರೆ. ಆದರೂ ಕೂಡ ಕನ್ನಡದ ಚಟುವಟಿಕೆಗಳನ್ನು ಅಲ್ಲಿಂದ ನಾವು ಮುಂದುವರಿಸ್ಕೊಂಡು ಬಂತು. ನ್ಯಾಯವಾದಿಯಾಗಿ ಹೋದಾಗಲೂ ಕೂಡ ಮೊದಲ ನನ್ನ ಹೆಜ್ಜೆ ನೆನಪಿಸ್ಕೊಳ್ಬೇಕಾಗ್ತದೆ. ನಮ್ಮ ಅಪ್ಪಯ್ಯ ಸ್ವಲ್ಪ ತಡ ಆಗಿ ಬರೋದು ನ್ಯಾಯಾಲಯಕ್ಕೆ. ಹಾಗೆ ನನ್ನ ಹತ್ರ ಹೇಳಿದ್ರು, ನೀನು ಮುಂದೆ ಹೋಗು, ಇವತ್ತು ನನ್ನ ಆರಂಭ. ಅಲ್ಲಿ ಕೇದು ಕರೀತಾರೆ, ಸೈಲೆನ್ಸ್ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಹೇಳ್ತಾರೆ, ನೀನು ಎದ್ದು ನಿಲ್ಲು. ಜಡ್ಜರು ಬಂದಾಗ ಅವರು ಕೂತ್ಕೊಳ್ತಾರೆ, ಎಲ್ಲರೂ ಕೂತ್ಕೊ, ನೀನು ಕೂತ್ಕೋ. ಕೇದು ಕರೀತಾರೆ. ಈ ಒಂದು 63ನೇ ಇಸ್ವಿಯ ಕೇಸು, ನಾನು 63ರಲ್ಲಿ ಸೇರಿದ್ದು. 79/63ನೇ ಕೇಸ್ ಕರೀತಾರೆ, ನೀನು ಎದ್ದು ನಿಂತು ನಾನು ಪ್ರತಿವಾದಿ ಪರವಾಗಿ ವಕಾಲತ್ ಹಾಕ್ತೇನೆ ಅಂತ ವಕಾಲತ್ ಹಾಕಿಬಿಡು, ಮತ್ತು ಟೈಮ್ ಕೊಡ್ತಾರೆ ಅಂತ ಹೇಳಿದರು. ಅವ್ರು ಹೇಳಿದಾಗೆ ಆಯಿತು. ಸೈಲೆನ್ಸ್ ಹತ್ರ ಎಲ್ಲರೂ ಎದ್ದು ನಿಂತರು. ಜಡ್ಜರು ಬಂದರು, ಅವರು ಕೂತಂದ್ರೆ ನಾವೆಲ್ಲ ಕೂತ್ಕೊಳ್ತು. ಕೇಸ್ ಕರೀಸು 79/63 ಅಂತ ಹೇಳಿದ್ರು. ನಾನು ಕೈಯಲ್ಲಿ ವಕಾಲತ್ ಹಿಡಿದು ಎದ್ದು ನಿಂತೆ, ಕೈ ಗಡ 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 ನಡುತ್ತದೆ. ಇದು ಪ್ರಥಮ ಒಂದು ವೃತ್ತಿಯಲ್ಲಿನ ಒಂದು ಸಭಾಕಂಪದ ಅನುಭವ ಇದು. ಐ ಫೈಲ್ ವಕಾಲತ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿದೆ. ಜಡ್ಜರು ತಲೆತ್ತು ನೋಡಿ, ಹೊಸ ಹುಡುಗ, ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳಿದರು. ನಾನು ಬೆದರಿ ಸಭಾಕಂಪಾಗಿ ನನ್ನ ಹೆಸರುಗಳಿಗೆ ಬದಲಿ ನಮ್ಮ ಅಪ್ಪನ ಹೆಸರಲ್ಲಿ ಬಂದುಬಿಟ್ಟೆ. ಆದರೆ ಆ ನಂತರ ಅದನ್ನು ಗೆದ್ದುಕೊಂಡಂಥ ನಾನು ಹಿಂದೆ ತಿರುಗಿ ನೋಡಲೇ ಇಲ್ಲ. 50 ವರ್ಷಗಳ ನ್ಯಾಯವಾದಿತನವನ್ನು ಪೂರ್ತಿ ಮಾಡಿದ್ದೀರಿ. 51 ವರ್ಷ ಆಯಿತು, ಪೂರ್ತಿ ಆಯಿತು. 50 ಸುದೀರ್ಘವಾದ ಅವಧಿಗೆ ಕಾನೂನುವಾದವನ್ನು ಮಾಡ್ತಾ ಸಾಕಷ್ಟು ಕೇಸ್ಗಳನ್ನು ಗೆಲ್ತಾ ಹೋದ್ರಿ ಸರ್. ಕೋರ್ಟಲ್ಲಿ ಕೆಲವು ರಸಪ್ರಸಂಗ ಬೇಕಾದಷ್ಟು ಖುಷಿ ಕೊಟ್ಟದ್ದು ಒಂದೆರಡಾದರೂ ಹಂಚಿಕೊಳ್ಳಿ. ಒಂದನ್ನು ಹೇಳ್ಬೋದು. ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳ ಒಂದು ಸ್ವಾಧೀನತೆ ಅಂದರೆ ಕಸ್ಟಡಿ ಬಗ್ಗೆ ನಾನು ಒಂದು ಪ್ರಕರಣ ದಾಖಲಾಗಿದೆ ಗಂಡನ ಪರವಾಗಿ. ಹೆಂಡತಿ ಬಗ್ಗೆ ಆತನಿಗೆ ಸ್ವಲ್ಪ ಅನುಮಾನ ಇತ್ತು, ಅವಳ ನಡತೆ ಬಗ್ಗೆ ಅಥವಾ ಚಾರಿತ್ರ್ಯದ ಬಗ್ಗೆ ಇತ್ತು. ಹಾಗಾಗಿ ನನ್ನ ವಶಕ್ಕೆ ಆ ಮಕ್ಕಳನ್ನು ಕೊಡಬೇಕು ಅಂತ ನಾನು ವಾದಿಸಿದೆ. ಗಂಡ ಮಕ್ಕಳ ಹೆಸರಿನಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದ. ಹಾಗೆ ನನಗೇನೇ ಕೇಸ್ ಗುಣ ಆಗಿ ಆ ಮಕ್ಕಳು ನನ್ನ ಕಸ್ಟಡಿ ಕೊಡುವಂಥ ಪ್ರಸಂಗ ಇತ್ತು. ಕೊನೆಯ ಗಳಿಗೆ ಏನಾಯಿತು ನನಗೆ ಗೊತ್ತಿಲ್ಲದೆ ಎದುರು ಕಡೆ ವಕೀಲರು ಆ ಮಕ್ಕಳನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡಿಬಿಟ್ರು, ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು. ಮತ್ತು ನ್ಯಾಯಾಧೀಶ ಹೇಳಿದ್ರು, ಯುವರ್ ಆನರ್, ನೀವು ಮಕ್ಕಳನ್ನೇ ಕೇಳಿ, ಯಾರೊಟ್ಟಿಗೆ ಹೋಗ್ತಾರೆ ಮಕ್ಕಳು, ತಂದೆಯೊಟ್ಟಿಗೆ ಹೋಗ್ತಾರೋ ತಾಯಿಯೊಟ್ಟಿಗೆ ಹೋಗ್ತಾರೆ ಅಂತ ಕೇಳಿಬಿಡಿ ಅಂತ ಹೇಳಿಬಿಟ್ರು. ಅದೇನು ನಡೀತದೆ ಅಂತ ನೋಡೋದ್ರೊಳಗೆ ನ್ಯಾಯಾಧೀಶರ ಬಗ್ಗೆ ಕೇಳಿದ್ರು, ಮಕ್ಕಳೇ ನೀವು ಯಾರೊಟ್ಟಿಗೆ ಹೋಗ್ತೀರಿ, ತಂದೆಯೊಟ್ಟಿಗೆ ಹೋಗ್ತೀರೋ ತಾಯಿಯೊಟ್ಟಿಗೆ ಹೋಗ್ತೀರೋ ಅಂತ. ಮಕ್ಕಳು ಸಹಜವಾಗಿ ತಾಯಿಯೊಟ್ಟಿಗೆ ಬಂದವರು. ಹಾಗೆ ಅವರು ಏನು ಹೇಳಿಕೊಟ್ಟೆ ಗೊತ್ತಿದೆ ಅವರಿಗೆ, ನಾವು ತಾಯಿಯೊಟ್ಟಿಗೆ ಹೋಗ್ತೇವೆ ಅಂತ ಹೇಳಿಬಿಟ್ರು. ಜಡ್ಜರು ನನ್ನನ್ನು ನೋಡಿದ್ರು, ಮಿಸ್ಟರ್ ಹೆಬ್ಬಾರ್ ಯು ಆರ್ ಔಟ್ ಆಫ್ ಕೋರ್ಟ್ ಅಂತ ಹೇಳಿಬಿಟ್ರು. ನನಗೇನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಆಗ ನನಗೆ ನೆನಪಾಗಿದ್ದು ಸಾಹಿತ್ಯ, ನನ್ನ ಸಹಾಯಕ್ಕೆ ಒಂದು ಸಾಹಿತ್ಯ. ನನಗೆ ಬೈಬಲ್ ನೆನಪಾಯಿತು. ನಾನು ಹೇಳಿದೆ, ಬೈಬಲ್ನಲ್ಲಿ ಇಂಗ್ಲೀಷ್ನಲ್ಲಿ ಹೀಗೆ ಬರೆದಿದೆ, ಫಾರ್ಗಿವ್ ದೆಮ್ ಮೈ ಲಾರ್ಡ್, ದೇ ನೋ ನಾಟ್ ವಾಟ್ ದೇ ಆರ್ ಸೇಯಿಂಗ್. ಗೊಲ್ಗೊತ್ತಾದಲ್ಲಿ ಮಂಜೇಶ್ವರ ಗೋವಿಂದ ಪೈಗಳು ಬರೆದಿದ್ದಾರೆ, ಕ್ಷಮಿಸಿ ಇವರ ನೆಲೆ ತಂದೆ ತಾವೇನು ಹೇಳುತ್ತೀನೆಂದು ಅರಿಯರಿವರು ಅಂತ ಹೇಳಿದೆ. ಅವರಿಗೆ ತಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಭವಿಷ್ಯದಲ್ಲಿ ಎಂಬುದು ಗೊತ್ತಿಲ್ಲ. ಅವರು ಅಪ್ರಾಪ್ತ ವಯಸ್ಸಿನ ಮಕ್ಕಳು. ಹಾಗೆ ಅವರೆಲ್ಲ ನಿರ್ಧಾರ ಮಾಡೋದು
ನೀವು ನಿರ್ಧಾರ ಮಾಡೋದು, ಅಧಿಕಾರ ನಿಮಗೆ ನಿರ್ಧಾರ ಮಾಡತಕ್ಕಂಥದ್ದು ಕೊಟ್ಟದು ಅಂಥದ್ದು. ಹಾಗಾಗಿ ನೀವು ಯಾರ ಕೈಯಲ್ಲಿ ಅವರ ಹಿತ ಇದೆ, ಅವರ ಭವಿಷ್ಯದ ಹಿತ ಇದೆ, ನೀವು ನಿರ್ಧಾರ ಮಾಡಬೇಕು ಅಂತ ಹೇಳಿದಾಗ ಜಡ್ಜ್ರಿಗೆ ಹೌದು ನಾನು ನಿರ್ಧಾರ ಮಾಡಬೇಕು, ಮಕ್ಕಳು ನಿರ್ಧಾರ ಮಾಡೋದಲ್ಲ ಅಂಥೇಳಿ ತೀರ್ಪು ಕಾದಿರಿಸಿದರು. ಇದೇ ಬೈಬಲ್ನ ವಾಕ್ಯವನ್ನು ಉದ್ಧರಿಸಿ ಆ ಮಕ್ಕಳ ಕಸ್ಟಡಿಯನ್ನು ತಂದೆ ಕೊಡಬೇಕು ಅಂತ ತೀರ್ಪು ಕೊಟ್ಟರು. ನಂತರ ತಂದೆ ತಾಯಿ ನಾವು ರಾಜಿ ಮಾಡಿಸಿದೆವು, ಅವರೊಟ್ಟಿಗೆ ಸುಖವಾಗಿದ್ದರು. ಆ ಸಂಗತಿ ಬೇರೆ. ಆದರೆ ಸಾಹಿತ್ಯ ಕೂಡ ಒಂದು ಪ್ರಕರಣದಲ್ಲಿ ಹೇಗೆ ಒಂದು ಅದ್ಭುತವಾದಂಥ ಪಾತ್ರವನ್ನು ವಹಿಸ್ತದೆ ಅನ್ನೋದು ನನಗೆ ಇವತ್ತಿಗೆ ನೆನಪಾಗ್ತದೆ, ಆ ಒಂದು ಪ್ರಕರಣ. ಹೀಗೆ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಈಗ ಒಂದು ಅಡ್ಡ ಸವಾಲು ಮಾಡುವಾಗ ಕಕ್ಷಿಗಾರರು ನಮಗಿಂತ ಅತ್ಯಂತ ಬುದ್ಧಿವಂತರಾಗಿರ್ತಾರೆ. ಒಬ್ಬ ವಕೀಲರು ನ್ಯಾಯಾಲಯ ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿಗೆ ಕ್ಲಬ್ನಲ್ಲಿ ಇಸ್ಪೀಟಾಡಿ ಸಂಪಾದನೆ ಮಾಡ್ತಾಯಿದ್ರು. ಈ ಜನಜನಿತ ಎಲ್ಲರಿಗೂ ಗೊತ್ತಿತ್ತು. ಒಬ್ಬ ಕಕ್ಷಿಗಾರದವರು ಅಡ್ಡ ಸವಾಲು ಮಾಡ್ತಾಯಿದ್ರು. ನೀನು ಯಾವ ಊರಿನವ ಅಂತ ಕೇಳಿದ್ರು. ನಾನು ಬಸ್ರೂರಿನವ. ನೀನು ಆ ದಿವಸ ಕುಂದಾಪುರಕ್ಕೆ ಯಾಕೆ ಬಂದೆ ಅಂತ. ನಾನು ಆ ದಿವಸ ಚಲನಚಿತ್ರ ನೋಡಲಿಕ್ಕೆ ಬಂದೆ ಅಂತ ಹೇಳಿದವ. ಓಹೋ, ನಿನಗೆ ಚಲನಚಿತ್ರ ನೋಡುವ ಖಯಾಲಿಯಾ ಅಂತ ಕೇಳಿದ್ರು ಇವರು. ಅವ ಎಂಥ ಬುದ್ಧಿ ಅಂತೇಳಿ, ಹೌದು ಸ್ವಾಮಿ, ಒಬ್ಬೊಬ್ಬರಿಗೆ ಒಂದೊಂದು ಖಯಾಲಿ, ಕೆಲವರಿಗೆ ಇಸ್ಪೀಟಾಡೋ ಖಯಾಲಿ, ನನಗೆ ಚಲನಚಿತ್ರ ನೋಡೋ ಖಯಾಲಿ ಅಂತ ಹೇಳಿಬಿಟ್ರು. ಇಡೀ ನ್ಯಾಯಾಲಯ ವಕೀಲರುಗಳೆಲ್ಲ ನೆಗಾಡಿಬಿಟ್ರು. ಆದರೆ ಆ ವಕೀಲರುಗಳು, ಹಿರಿಯ ವಕೀಲರು ಎಷ್ಟು ಸ್ಥಿತಪ್ರಜ್ಞರು ಅಂತ ಹೇಳಿದ್ರೆ ಅವರೇನು ವಿಚಲಿತರಾಗಲಿಲ್ಲ. ಹೌದಾ ಅಂತ ಹೇಳ್ಕೊಂಡು ಅಡ್ಡ ಸವಾಲು ಮುಂದರ್ಸಿದ್ರು. ಆ ರೀತಿ ಸ್ಥಿತಪ್ರಜ್ಞತೆ ಇರಬೇಕು ಒಬ್ಬ ವಕೀಲನಿಗೆ. ಅವನು ವಿಚಲಿತನಾಗಬಾರ್ದು, ಕೋಪಗೊಳ್ಳಬಾರ್ದು. ಕೆಲವು ಸಲ ಈ ರೀತಿ ಬ್ಯಾಕ್ ಫೈರ್ ಆಗೋದಂತ ಹೇಳ್ತಾರೆ ನಮ್ಮ ಇಂಗ್ಲೀಷ್ನಲ್ಲಿ. ಅಲ್ಲಿಂದ ಪ್ರತಿಕ್ರಿಯೆಗಳು ಬಂದುಬಿಡ್ತವೆ. ಯಾವ ರೀತಿ ವಿಚಲಿತರಾಗಬಾರ್ದು ನಾವು. ಭಟ್ಕಳ ನ್ಯಾಯಾಲಯ ಒಂದು ಹಾಗೆ ಆಯಿತು. ನನ್ನ ಒಬ್ಬ ಕಕ್ಷಿಗಾರ ಪ್ರತಿಬಂಧಕ ಆಜ್ಞೆಯನ್ನು ಕೇಳಿ ದಾವೆ ಮಾಡಿದ್ದ. ಅವನು ಎದುರಿದಾರ ಬಂದು, ನಾನು ದೊಡ್ಡ ಸಂಭಾವಿತ, ನನ್ನ ಬಗ್ಗೆ ಪ್ರತಿಬಂಧಕ ಆಜ್ಞೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ಒಳ್ಳೆ ಮನುಷ್ಯ ಅಂತ ಹೇಳಿಬಿಟ್ಟ. ಆಗ ನನ್ನ ಕಿವಿಯಲ್ಲಿ ಬಂದು, ಇವನ ಮೇಲೆ 2 ಕೊಲೆ ಕೇಸ್ ಆಗಿದೆ ಸರ್ ಅಂತ ಹೇಳಿಬಿಟ್ಟ. ನನಗೆ ಸಿಟ್ಟು ಬಂತು. ಅವನು ವಿವರ ಕೊಡಲಿಲ್ಲ. ಆದರೂ ನೋಡೋಣ ಅಂತ ಹೇಳಿ ಅವನಿಗೆ, ನಿನ್ನ ಮೇಲೆ 2 ಕೊಲೆ ಕೇಸ್ ಆಗಿದೆಯಲ್ಲ ಅಂತ ಹೇಳಿಬಿಟ್ಟೆ. ಅವನಿಗೆ ಸಂಭಾವಿತ ಅಂತ ಹೇಳ್ತಾನಲ್ಲ, ಅವನಿಗೆ ಜೋರು ಕೋಪ ಬಂತು. ಅವನು ಹೇಳಿದ, 2 ಅಲ್ಲ 3 ಕೊಲೆ ಕೇದಾಗಿದೆ, ಏನಾಯ್ತು ಈಗ ಅಂತ ಹೇಳಿಬಿಟ್ಟ. ನಾನು ಅಲ್ಲಿಗೆ ನಿಲ್ಲಿಸಿದೆ. ಯಾಕಂದರೆ 3 ಕೊಲೆ ಕೇದಾಗಿದ್ದ ಸಾಬೀತಾಯ್ತಲ್ಲ, ಅವನು ಸಂಭಾವಿತ ಅಲ್ಲ ಅಂತ ಆಯ್ತಲ್ಲ. ಆಗ ಎದುರು ಕಡೆ ವಕೀಲರಿಗೆ ತುಂಬ ಬೇಜಾರಾಯ್ತು, ಇವ ಹೀಗೆ ಹೇಳಿಬಿಟ್ನಲ್ಲ ಅಂಥೇಳಿ. ಯಾಕಂದರೆ ಅವನ ಮೇಲೆ ಪ್ರತಿಬಂಧಕಾಜ್ಞೆ ಕೊಡ್ತಾರಲ್ಲ, ಅವರು ಅದನ್ನು ಎಕ್ಸಾಮಿನೇಷನ್ ಅಂತ ಮರು ವಿಚಾರಣೆಯಲ್ಲಿ ಸರಿಪಡಿಸ್ಲಿಕ್ಕೆ ನೋಡಿದರು. ಇದು ಯಾವಾಗಲೂ ಹಾಗೆ ವಕೀಲರು ಭಾಳ ಎಚ್ಚರಿಕೆ ಇರಬೇಕು. ತಯಾರಿ ಇಲ್ಲದೆ ಮರು ವಿಚಾರಣೆ ಮಾಡಿದ್ರೆ ಏನಾಗ್ತದೆ ಅನ್ನೋದು ಇದು ಉದಾಹರಣೆ. ಅವರು ಬಂದು ಕೇಳಿದರು, ಅಲ್ಲ ಮಾರೆ, ನೀನು ಅವ್ರು ಕೇಳುವಾಗ 3 ಕೊಲೆ ಕೇಸ್ ಆಗಿದೆ ಅಂತ ಹೇಳಿದ್ದಲ್ಲ, ಕಡೆಗೆ ಎಂತ ಆಯ್ತು ಅದು ಅಂತ. ಅಂದರೆ ಹೆಚ್ಚಾಗಿ ಬಿಟ್ಟು ಹೋಗ್ತದಲ್ವ. ಅದಕ್ಕೆ ಮಾಡಿದೆ, ಎಂತ ಆಗುದಂಥದ್ದು, ನನಗೆ 10 ವರ್ಷ ಶಿಕ್ಷೆ ಆಯಿತು ಅಂತ ಹೇಳಿಬಿಟ್ಟ. ಅಲ್ಲಿಗೆ ಅದು ಗಟ್ಟಿ ಆಯಿತು. ಈ ರೀತಿಯ ಸ್ವಾರಸ್ಯದ ಪ್ರಸಂಗಗಳು ನ್ಯಾಯಾಲಯದಲ್ಲಿ ನಡೀತಾನೇ ಇರ್ತವೆ ನಮ್ಮಲ್ಲಿ. ಹಾಗಾಗಿ ಅದನ್ನೆಲ್ಲ ನೆನಪಿಟ್ಕೊಂಡಾಗ ನಾನು ಕಡೆಗೆ ಒಬ್ಬರು ವಕೀಲರ ಒಂದು ವಿಷಯದಲ್ಲಿ ಕೆಲವು ಕವನಗಳನ್ನೇ ಬರೆದುಬಿಟ್ಟೆ. ಅದನ್ನು ಉದಾಹರಣೆಗೆ, ನೀನೊಬ್ಬ ಕತ್ತೆ ಎಂದನ ಒಬ್ಬ ವಕೀಲ ಇನ್ನೊಬ್ಬನಿಗೆ, ನಾನಲ್ಲ ನೀ ಕತ್ತೆ ಎಂದನವ ಅವಾಗೆ. ಆಗ ನ್ಯಾಯಾಧೀಶರು ಹೇಳಿದರು ಹೀಗೆ, ನಾನೊಬ್ಬನಿದ್ದೇನೆ ಇಲ್ಲಿ, ಮರೆತು ಹೋಯಿತೆ ನಿಮಗೆ ಏನು ಅಂಥದ್ದನ್ನು. ಇದು ನ್ಯಾಯಾಲಯದಲ್ಲಿ ಅಯಾಚಿತವಾಗಿ ಸ್ಫೋಟಿಸ್ತಕ್ಕಂತಹ ನಗೆಚಾಟಿಕೆಗಳು, ನಗೆ ಪ್ರಸಂಗಗಳು ಎಷ್ಟೆಲ್ಲ ಆಗುತ್ತವೆ ಇಂಥದ್ದೆಲ್ಲ. ಈ ಹಾಸ್ಯ ಪ್ರಜ್ಞೆ ಜೀವಂತವಾಗಿರುವಾಗಲೇ ನಿಮಗೆ ಮತ್ತೆ ಸಾಮಾಜಿಕ ಸೆಳೆತ ಸ್ಟಾರ್ಟ್ ಆಯಿತು, ಸಾಹಿತ್ಯ ಪರಿಷತ್ತಿನ ಸೆಳೆತ ಸ್ಟಾರ್ಟ್ ಆಯಿತು, ಸಾಹಿತ್ಯ ಸಂಘ ಕಟ್ಟುವಂಥ ಕೆಲಸ, ಕನ್ನಡ ಸಂಘ ಕಟ್ಟೋ ಕೆಲಸ, ವಿಶೇಷವಾಗಿ ರೋಟ್ರಿ ಮೂಲಕ ನೀವು ಬಹಳಷ್ಟು ಎತ್ತರಕ್ಕೆ ಬೆಳೆದ್ರೆ. ಹೌದು. ಅಂದರೆ ನಾನು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದ ಕಾರಣ ಸುಮ್ಮನೆ ಇರಲಿಕ್ಕೆ ಆಗಲಿಲ್ಲ ನನಗೆ. ನಾನು ಒಂದಿಷ್ಟು ವರ್ಷಗಳ ಕಾಲ ನಮ್ಮ 2 ವರ್ಷಗಳ ತಂದೆಯವರೊಂದಿಗೆ ವೃತ್ತಿ ಮಾಡಿದ ನಂತರ ತಂದೆಯವರು ಕಾಲವಶರಾದರು. ನನ್ನ ಕಾಲ ಮೇಲೆ ನಾನೇ ನಿಂತ್ಕೊಂಡು ಮಾಡಬೇಕಾಯಿತು. ಹಾಗಾಗಿ ಯಾವುದೇ ಒಂದು ಅತ್ಯಂತ ಸಂಘಟನೆಗಳಿಗೆಲ್ಲ ಹೋಗದೆ ನಾನು ವೃತ್ತಿಯಲ್ಲಿ ನಿರತನಾಗಿ ವೃತ್ತಿಯಲ್ಲಿ ಸ್ಥಾಪಿತನಾದೆ ಅಂತ ಆದ ನಂತರ ಈ ಸಂಘಟನೆಗಳಿಗೆ ತೊಡಗಿಕೊಂಡೆ. ಆಗ ಈ ಕನ್ನಡ ಸಂಘ ಮತ್ತು ಕನ್ನಡ ಸಂಘದ ಮೂಲಕ ಮನೆ ಮನೆಗೆ ಪುಸ್ತಕ ಮಾರಾಟ, ಏನು ಮಾಡಿದ್ದೇನೆ ಏನು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಕನ್ನಡದ ಕೈಂಕರ್ಯವನ್ನು ತೆಗೆದುಕೊಂಡು ಅದರ ಜೊತೆಯಲ್ಲಿ ನನ್ನ ಈ ಚಟುವಟಿಕೆ ನೋಡಿ ರೋಟ್ರಿಯವರು, ನೀವು ರೋಟ್ರಿಗೆ ಸೇರಬೇಕು, ನೀವು ಒಬ್ಬರು ಸಕ್ರಿಯ ಸದಸ್ಯರಾಗಬೇಕು ಅಂತ ಹೇಳಿದಾಗ ರೋಟ್ರಿಗೆ ಸೇರಿದೆ. ಅದರ ಮೂಲಕ ನನಗೆ ಇಡೀ ರೋಟ್ರಿ ಜಿಲ್ಲೆಯ ಒಂದು 4-5 ಸಾವಿರ ಜನರ ಪರಿಚಯ ಆಗಲಿಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ನನ್ನ ಒಂದು ಭಾಷಣಗಳನ್ನು, ಅಂದರೆ ವಿಶೇಷತಃ ಆಗ ಎಲ್ಲ ಇಂಗ್ಲೀಷ್ನಲ್ಲಿ ನಡೀತಾ ಇದ್ದಂಥ ಒಂದು ಪರಿಸ್ಥಿತಿ ಇತ್ತು. ನಾನು ಒಂದು ವಿಶೇಷವಾದಂಥ ಪ್ರಸಂಗದಲ್ಲಿ ತೀರ್ಥಹಳ್ಳಿಯಲ್ಲಿ ಅಂತರ್ನಗರ ಸಮಾವೇಶ ನೋಡಿದಾಗ ರೋಟ್ರಿಯನ್ನು ಟೀಕಿಸಿ ಕವನಗಳನ್ನು ಬರೆದುಬಿಟ್ಟೆ, ಹೇಳಿಬಿಟ್ಟೆ. ಅದು ಅಂಥ ಜನಪ್ರಿಯ ಆಯಿತು ಅಂತ ಹೇಳಿದರೆ ನಾನೊಬ್ಬ ಜನಪ್ರಿಯ ವ್ಯಕ್ತಿ ಆಗಿಬಿಟ್ಟೆ ಅದರಿಂದಾಗಿ. ಈ ರೋಟರಿಯ ಒಳಗೆ ಏನುಂಟೋ ಮೋಡಿ, ಒಳಗೆ ಹುಕ್ಕೊಡನೆಯ ಇಂಗ್ಲೀಷಿನ ಗಾಡಿ, ಇದ ಬಿಟ್ಟು ಕನ್ನಡದಿ ಮಾತಾಡಿ ನೋಡು, ರೋಟರಿಯ ಒಳಹೊರಗು ಕೋಗಿಲೆಯ ಹಾಡು, ರೋಟರಿಯ ಒಳಹೊರಗು ಕೋಗಿಲೆಯ ಹಾಡು ಅಂತ ಪ್ರಚಂಡ ಕರತಾಡದ.
ನಮ್ಮ ಹಳ್ಳಿಯ ಹುಡುಗಿ ಅಮೇರಿಕದ ಲಂಗ, ತೊಟ್ಟು ನಡೆದರೆ ಕಂಡು ಕುಣಿದಾವು ಮಂಗ, ಹುಟ್ಟು ಬಂದರೆ ಇವಳು ಕನ್ನಡದ ಸೀರೆ, ರೋಟರಿಯ ತುಂಬೆಲ್ಲ ಸೌಹಾರ್ದ ಧಾರೆ ಅಂತ ಹೇಳಿ ಹುಚ್ಚೆದ್ದು ಕುಣಿದು ಬಿಟ್ಟರು. ಅದರ ನಂತರ ಇಡೀ ನಗರ ಸಮಾವೇಶ ಆ ಗವರ್ನರು ಕನ್ನಡಕ್ಕೆ ಬದಲಾಯಿಸಿಬಿಟ್ರು. ಅಷ್ಟರ ಮಟ್ಟಿಗೆ ಪರಿಣಾಮ ಬೀರ್ತದ್ದು. ಅದರಿಂದಾಗಿ ನಾನು ಎಷ್ಟು ಜನಪ್ರಿಯ ಅಂದರೆ, ಒಬ್ಬ ಗವರ್ನರ್ಗಿಂತ ಹೆಚ್ಚಿನ ಬೇಡಿಕೆ ನನಗೆ ಬರಲಿಕ್ಕೆ ಶುರುವಾಯಿತು ಭಾಷಣಗಳಿಗೆ. ಹಾಗೆ ಎಲ್ಲ ಕ್ಲಬ್ಗಳಿಗೆ ಹೋಗಿ ಭಾಷಣ ಮಾಡಿ ಕೊನೆಗೆ ನಾನು ಗವರ್ನರ್ ಪದವಿಗೆ ಸ್ಪರ್ಧಿಸುವುದು ಅನಿವಾರ್ಯ ಆಯಿತು. 2005ರಲ್ಲಿ ರೋಟರಿ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ಶತಾಬ್ದಿಯನ್ನು ಆಚರಿಸ್ತಾ ರಾಜ್ಯಪಾಲರಾದ್ರಿ. ಅದು ಆಶ್ಚರ್ಯ ಅಂತ ಹೇಳಿದರೆ, ಇವತ್ತು ನಮ್ಮ ರೋಟರಿ 3180ನೇ ಜಿಲ್ಲೆಯಲ್ಲಿ ಮೈಸೂರಿದೆ, ಮಂಗಳೂರಿದೆ, ಶಿವಮೊಗ್ಗ ಇದೆ, ಹಾಸನ ಇದೆ, ಚಿಕ್ಕಮಗಳೂರು, ದೊಡ್ಡ ದೊಡ್ಡ ನಗರಗಳಿದ್ದಾವೆ. ಅಲ್ಲಿಯ ನಗರಗಳಿದ್ದವರೆಲ್ಲರನ್ನು ಬಿಟ್ಟು ಕುಂದಾಪುರ ಅಂತ ಒಂದು ಸಣ್ಣ ತಾಲೂಕು ಕೇಂದ್ರದ ಒಬ್ಬ ಮನುಷ್ಯ ಶತಾಬ್ದಿ ಗವರ್ನರ್ ಆಗಿ ಆಯ್ಕೆಯಾಗುವುದಂತ ಹೇಳಿದ್ರೆ, ಇದು ಯೋಗವೋ ನನ್ನ ಒಂದು ಸಿದ್ಧಿಯೋ ನನಗೆ ಹೇಳಲಿಕ್ಕೆ ಬರೋದಿಲ್ಲ. ಏನೋ ಒಂದು ದೇವರ ದಯದಿಂದ, ಹಿರಿಯರ ಆಶೀರ್ವಾದದಿಂದ ನಾನು ಶತಾಬ್ದಿ ಗವರ್ನರ್ ಆಗಿ ಒಂದು 100 ವರ್ಷಕ್ಕೆ ಒಬ್ಬ ಗವರ್ನರ್, ಶತಾಬ್ದಿ ಗವರ್ನರ್ ಆಗುವಂಥದ್ದು, ಆ ಒಂದು ಅದೃಷ್ಟ ನನಗೆ ಪ್ರಾಪ್ತಿಯಾಯಿತು. ಅದು ಪ್ರಾಪ್ತಿಯಾದ ನಂತರ ನಾನು ಅಂತಾರಾಷ್ಟ್ರೀಯವಾಗಿ ಬೇರೆ ಬೇರೆ ಪ್ರವಾಸಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಮುಂಚೆ ಅಧ್ಯಯನ ವಿನಿಮಯ ತಂಡದ ನಾಯಕನಾಗಿ ನಾನು ಫ್ರಾನ್ಸ್ ದೇಶದ ಪರ್ಯಟನೆ ಮಾಡಿದೆ. ಆ ಫ್ರಾನ್ಸ್ ದೇಶದ ಪರ್ಯಟನೆ ಮಾಡಿದ ನಂತರ ಇತರ ಯುರೋಪಿಯನ್ ರಾಷ್ಟ್ರಗಳ ಪರ್ಯಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನನಗೆ, ಅದು ರೋಟರಿ ಮೂಲಕ. ಈ ರೋಟರಿ ಒಂದು ಹೊಸ ಆಯಾಮ ಕೊಟ್ಟಿತ್ತು ನನಗೆ, ಅಂತಾರಾಷ್ಟ್ರೀಯವಾದಂಥ ಒಂದು ದೃಷ್ಟಿಯನ್ನು ನನಗೆ ತರಿಸಿಕೊಟ್ಟಿತ್ತು. ಮಾತ್ರ ಅಲ್ಲ, ಫ್ರಾನ್ಸಿಗೆ ಹೋದ ಮೋಜಿನ ಅನೇಕ ಪ್ರಸಂಗಗಳು ನಡೆದಿದ್ದಾವೆ. ಅದು ಕನ್ನಡದ ಬಗ್ಗೆ ಅಂತೂ ಅದ್ಭುತವಾದಂಥ ಸಂಗತಿ ನನಗೆ ಅಲ್ಲಿ ಹತ್ರ ಆಯಿತು. ಯಾಕಂದರೆ ಫ್ರೆಂಚ್ ಭಾಷೆ ಅನ್ನೋದು ಅತ್ಯಂತ ಸಂಗೀತಮಯವಾದಂಥ ಭಾಷೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಅವರು ಎಷ್ಟರ ಮಟ್ಟಿಗೆ ಒಂದು ಭಾಷಾಭಿಮಾನಿಗಳು ಅಂತ ಹೇಳಿದ್ರೆ, ಕೈ ಕಡಿದ್ರೂ ಕೂಡ ಇಂಗ್ಲೀಷ್ ಮಾತನಾಡೋದಿಲ್ಲ, ಫ್ರೆಂಚ್ ಭಾಷೆಯಲ್ಲೇ ಮಾತನಾಡ್ತಕ್ಕಂಥದ್ದು. ಹಾಗಾಗಿ ನಮ್ಮ ಅಂತಾರಾಷ್ಟ್ರೀಯ ರೋಟರಿಯವರು ಹೇಳಿದರು, ನೀವು ಫ್ರೆಂಚ್ ಭಾಷೆ ಕಲಿತುಕೊಂಡು ಅಲ್ಲಿ ಮುಂದುವರಿಬೇಕು ಅಂತ. ಪ್ಯಾರಿಸ್ನ ಬರ್ಲಿಟ್ಸ್ ಸ್ಕೂಲ್ ಆಫ್ ಲ್ಯಾಂಗ್ವೇಜಸ್ನಲ್ಲಿ ನಮಗೆ ಕಲೀಲಿಕ್ಕೆ ಹಾಕಿದ್ರು. ನಾವು 5 ಜನ ಹೋಗಿ ಕೂತ್ಕೊಂಡಿತ್ತು. ಯಾವ ಪ್ರಾಯ ಆಗ ನನಗೆ 97ನೇ ಇಸ್ವಿ, ನನಗೆ 57 ವರ್ಷ ಪ್ರಾಯ. ಅಲ್ಲಿ ಹೋಗಿ ಕೂತ್ಕೊಂಡು ಕಲಿಯಲಿಕ್ಕೆ ಬಂದಂತಹ ಒಬ್ಬ ಪ್ರಾಧ್ಯಾಪಕ ಮೊದಲು ತನ್ನ ಹೆಸರನ್ನು ಮೊದಲು ಏನು ಮಾಡಿದ ಅಂತ ಹೇಳಿದರೆ, ಒಂದು ವಸ್ತುನ ಇಲ್ಲಿಟ್ಟ, ಇಸ್ಕುಸೆ ಅಂದ. ಒಂದು ವಸ್ತು ಅಲ್ಲಿಟ್ಟ, ಕೆಸ್ಕುಸೆ ಅಂದ. ಅಂದರೆ ಒಂದು ಪ್ರವಾಸಿ ಒಂದು ಅಂಗಡಿಗೆ ಹೋದರೆ ಏನು ಕೇಳ್ತಾರೆ, ಇದೇನು ಅದೇನು ಅಂತ. ಇಸ್ಕುಸೆ ಅಂದರೆ ಇದೇನು, ಕೆಸ್ಕುಸೆ ಅಂದರೆ ನೋಡಿ 2 ಶಬ್ದ ನಿಮಗೆ ಬಂತಲ್ಲ. ಹಾಗೆ ನಾನು ಅದು ಭಾಳ ಸುಲಭ ಅಂತ ತಿಳ್ಕೊಂಡ್ಬಿಟ್ಟೆ ಫ್ರೆಂಚ್ ಭಾಷೆ. ಹಾಗೆ ಇರಲೇ ಇಲ್ಲ. ಅವನ ತನ್ನ ಹೆಸರನ್ನು ಅಲ್ಲಿ ಬರೆದುಬಿಟ್ಟ, RUPERT ಅಂತ, ರೂಪರ್ಟ್ ಅಂತ ಅವನ ಹೆಸರು. ಹೇಳಿ ಅಂದ. ನಾವೆಲ್ಲ ರೂಪರ್ಟ್ ಅಂತ ಹೇಳ್ತು. ತಪ್ಪು ಅಂದ. ಮತ್ತೇನು ಅಂತ ಕೇಳಿದ್ದು, ಹುಪೇರ್ ಅಂದ. RUPERT ಹುಪೇರ್ ಆಗೋದು ಹೇಗೆ ಅಂತ ಕೇಳ್ತು ನಾವು. ಆಗ ಅವನು ಹೇಳ್ತಾನೆ, ಫ್ರೆಂಚ್ ಭಾಷೆಯಲ್ಲಿ ಆರ್ ಮೊದಲು ಬಂದರೆ ಸೈಲೆಂಟು, ಟಿ ಕಡೆಗೆ ಬಂದರೆ ಸೈಲೆಂಟು, ಹೂವನ್ನು ಹೂ ಅಂತ ಹೇಳಬೇಕು. ಹಾಗಾಗಿ ಹುಪೇರ್ ಅಂದ. ನಮಗೆ ಹೃದಯ ಸ್ತಂಭನ ಆದಾಗ ಆಯಿತು. ಈ ಫ್ರೆಂಚ್ ಭಾಷೆ ಎಷ್ಟೆಷ್ಟೊತ್ತಿಗೆ ಎಲ್ಲೆಲ್ಲಿ ಸ್ತಂಭನ ಆಗ್ತದೆ, ಎಲ್ಲೆಲ್ಲಿ ಸೈಲೆಂಟ್ ಆಗ್ತದೆ ಅಂತ ಯಾರಿಗೆ ಗೊತ್ತು. ನನ್ನ ಹೆಸರನ್ನು ಕೇಳಿದರು. ನಾನು ಐರೋಡಿ ಶಂಕರನಾರಾಯಣ ಹೆಬ್ಬಾರ್ ಅಂತ ನೀವು ಹೇಳಿದರೆ ಅವರ ನಾಲಿಗೆ ಹೊರಳೋದಿಲ್ಲ. ಹಾಗಾಗಿ ಹ್ರಸ್ವ ಮಾಡಿ ಹೆಬ್ಬಾರ್, ಐ ಆಮ್ ಹೆಬ್ಬಾರ್ ಅಂತ ಹೇಳಿದೆ. ಅವರು ಓ ಎಬ್ಬ ಅಂತ ಹೇಳಿಬಿಟ್ರು. ಅದು ಯಾಕೆ ನನ್ನ ಹೆಸರನ್ನು ಈ ರೀತಿ ಕರಿತೀರಿ ಕೇಳಿದೆ. ಅದು ಹೆಚ್ಚು ಮೊದಲು ಬಂದರೆ ಸೈಲೆಂಟು, 6 ಕೊನೆಗೆ ಬಂದರೆ ಸೈಲೆಂಟ್, ಯಾರು ಎಬ್ಬ ಅಂತ. ನಾನು 1 ತಿಂಗಳ ಕಾಲಲ್ಲಿ ಇದ್ದಾಗ ನನ್ನನ್ನು ಕರೆದು ಎಬ್ಬ ಅಂತ. ಆಗ ನನಗೆ ಭಾಸ ಆಯಿತು. ಅಂದರೆ ನಮ್ಮ ಕನ್ನಡ ಭಾಷೆಯಷ್ಟು ಧ್ವನಿಪೂರ್ಣವಾದಂಥ ಭಾಷೆ ಪ್ರಪಂಚದಲ್ಲಿ ಯಾವುದೇ ಅಲ್ಲ. ಇದರಷ್ಟು ಒಳ್ಳೆಯ ಭಾಷೆ ಇಲ್ಲ. ಅಷ್ಟು ಪ್ರಭಾವಶಾಲಿಯಾದ ಭಾಷೆ ಇದ್ದರೆ ಕನ್ನಡ ಭಾಷೆ. ಯಾಕಂದರೆ ಇಲ್ಲಿ ಹ್ರಸ್ವ ಮಾಡೋದೇ ಇಲ್ಲ ನಾವು. ಸಂಪೂರ್ಣವಾಗಿ ಒಂದು ಎಷ್ಟು ಒತ್ತಕ್ಷರನ ಹೇಳಿ ಎಷ್ಟು ಚಂದವಾಗಿ ನಾವು ಮಾತನಾಡ್ತೇವೆ ನೋಡಿ. ಅದು ನನಗೆ ಸಂತೋಷ ತಂದ ಸಂಗತಿ. ಬೇರೆ ಊರಿಗೆ ಬೇರೆ ದೇಶಕ್ಕೆ ಹೋದಾಗ ಮಾತ್ರ ನಮ್ಮ ಭಾಷೆಯ ಮಹತ್ವದ ಅರಿವು ನಮಗೆ ಆಗ್ತಕ್ಕಂಥದ್ದು ಅನ್ನೋದು ನನಗೆ ಗೊತ್ತಾಯಿತು. ಸ್ನೇಹಿತರೆ, ESN ಹೆಬ್ಬಾರ್ ಮಾತಾಡ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಉಡುಪಿ ಜಿಲ್ಲಾ ಸ್ಥಾಪಕ ಅಧ್ಯಕ್ಷರವರು, ರೋಟರಿ ಜಿಲ್ಲೆಯ ಶತಾಬ್ದ ಗವರ್ನರು, ಕುಂದಾಪುರ ಜೆಸಿಸ್ನ ಸ್ಥಾಪಕ ಅಧ್ಯಕ್ಷರು, ಕನ್ನಡ ಸಂಘಗಳನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವರು, 51 ವರ್ಷಗಳ ಕಾಲ ಕಾನೂನು ವಾದವನ್ನು ಮಾಡಿರ್ತಕ್ಕಂಥವರು, ಜೊತೆಗೆ ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ಇವತ್ತು ಕೂಡ ಒಂದು ಶಾಲೆಯ ಸಂಚಾಲಕರ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು. ಅವರ ಶಿಕ್ಷಣ ಪ್ರೇಮ, ಅವರ ಬರವಣಿಗೆ, ಅವರ ಸಾಹಿತ್ಯ, ಅವ್ರು ಬರೆದಿರ್ತಕ್ಕಂಥ ಪುಸ್ತಕ, ಇದನ್ನೆಲ್ಲ ನೋಡ್ತಾ ಸ್ನೇಹಿತರೆ. ನಾನು ಸ್ನೇಹಿತರೆ ಅದರಿಂದ ತುಂಬ ಪ್ರೀತಿಯಿಂದ ಕಾರ್ಯ ನಡೆಸ್ಕೊಡ್ತಾ ಇದ್ದೇನೆ. ಹೆಬ್ಬಾರ್ ಇನ್ನಷ್ಟು ಮಾತನಾಡಲಿಕ್ಕೆ ಬಾಕಿ ಇದೆ. ಒಂದು ವಿರಾಮ ತಗೋತಾ ಇದ್ದೇನೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ ಅಂತಿಮ ಚರಣ ಪ್ರಸಾರವಾಗ್ತಾ ಇದೆ. ESN ಹೆಬ್ಬಾರ್ ಮಾತಾಡ್ತಾರೆ. ಅವರನ್ನು ನಾವು ವಾಕ್ ಪ್ರವಾಹ ಅಂತ ಕರಿತೀವಿ ಜೆಸಿ ಸಂಸ್ಥೆಯಲ್ಲಿ.
JC ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ಸ್ನೇಹಿತರೆ, ಇಡೀ ಕರ್ನಾಟಕಕ್ಕೆ ಅವರು ಕನ್ನಡದ ಮಾತುಗಳನ್ನು ಕಲಿಸ್ಕೊಟ್ಟವರು. ಇವತ್ತು ಕೂಡ ಅವರು ಯಾವುದೇ ವೇದಿಕೆಯಲ್ಲಿ ನಿಂತು ಮಾತನಾಡಿದರೆ ಲಕ್ಷಾಂತರ ಜನ ಅವರ ಮಾತುಗಳನ್ನು ಕೇಳ್ತಾರೆ. ಈ ಪ್ರವಾಹ ಹೇಗೆ ಸಾಧ್ಯ ಆಯಿತು, ಆ ಸಂಸ್ಕೃತಿ ಎಲ್ಲಿಂದ ಬಂತು, ಖಂಡಿತ ಅವರನ್ನು ಕೇಳೋಣ. ನಾನು ಮತ್ತೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, JC ಸಂಸ್ಥೆಯ ಮೂಲಕ ಸಾಕಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯ ಆಯಿತು ನಿಮಗೆ. ಕುಂದಾಪುರ JCನ ಸ್ಥಾಪಕ ಅಧ್ಯಕ್ಷರು ನೀವು. ಇದು 1975ರಲ್ಲಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ಉದ್ಭವಿಸುವಂಥ ಸಂಸ್ಥೆ ನಮ್ಮ ಕುಂದಾಪುರ JCS. ಅದು ಹಾಗೆ ಏನಾದರೂ ಮಾಡಬೇಕು. ಯಾಕಂದರೆ ನನಗೆ ಈ ಇತರ ಸಂಸ್ಥೆಗಳನ್ನು ನೋಡಿದಾಗ ಈ JC ಅಷ್ಟು ಸಂತೋಷ ಆಗಿರಲಿಲ್ಲ. ಯಾಕಂದರೆ JCSನಲ್ಲಿ ವ್ಯಕ್ತಿತ್ವ ವಿಕಸನ ಬಹಳ ಮುಖ್ಯ. ಅಲ್ಲಿ ಮಾತುಗಾರಿಕೆ ಅಥವಾ ಒಂದು ಸಂಘಟನೆ ಅಥವಾ ಮಾನವೀಯ ಸಂಬಂಧಗಳು, ಕೌಟುಂಬಿಕ ಸಂಬಂಧಗಳು, ಇದನ್ನೆಲ್ಲ ಹೇಳ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅದನ್ನು ನೋಡಿ ಭಾಳ ಸಂತೋಷ ಆಯಿತು. ನನ್ನ ಮಾತುಗಾರಿಕೆ ಬೆಳೆಸಲಿಕ್ಕೆ ಭಾಳ ಸಂತೋಷ ಆಯಿತು. ಕೌಟುಂಬಿಕ ಸಂಗತಿಗಳಂತ ಹೇಳಿದ್ರೆ ನನಗೆ ನನ್ನ ಮದುವೆ ಸಂಗತಿಯನ್ನು ನಾನು ಎತ್ತುಕೊಳ್ಬೇಕಾಗ್ತದೆ. ನಾನು ಕಾಸರಗೋಡಿನ ಕಕ್ಕಿಲಯ ಅಂತೇಳಿ BS ಕಕ್ಕಿಲ ಅಂತ ನನ್ನ ತಂದೆಯವರಷ್ಟೇ ಅಥವಾ ಅದಕ್ಕಿಂತ ದೊಡ್ಡ ಒಬ್ಬೊಬ್ಬರು ವಕೀಲರ ಮಗಳನ್ನು ಸುಧಾ ಅವರನ್ನು ಮದುವೆಯಾಗಿದ್ದೆ. ನನಗೆ 3 ಜನ ಮಕ್ಕಳು, ರಘುನಂದನ, ಶ್ರೀವತ್ಸ ಮತ್ತು ಸ್ವಾತಿ ಅಂಥೇಳಿ. ಅವರು ನನ್ನಕ್ಕೆ ಕನ್ನಡದಲ್ಲಿ MA ಮಾಡಿ ಪದವೀಧರ ಆದರೂ ಕೂಡ ಯಾವುದೇ ವೃತ್ತಿಗೆ ಹೋಗದಿದ್ರು ಕೂಡ ಮಕ್ಕಳನ್ನು ಚೆನ್ನಾಗಿ ಬೆಳೆಸು ನನಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ದಂಥ ಒಂದು ಕುಟುಂಬ ನಮ್ಮದು. ಜೊತೆಯಲ್ಲಿ ನಮ್ಮ ಮಕ್ಕಳು ಕೂಡ ನನ್ನ ಜೊತೆಯಲ್ಲಿ ಎಲ್ಲ ಈ JCಯ ಕಾರ್ಯಕ್ರಮಕ್ಕೆ ಬಂದು ಅವರು ಕೂಡ ಮಾತುಗಾರಿಕೆಯಲ್ಲಿ ಒಳ್ಳೆಯ ತರಬೇತಿಯನ್ನು ಪಡೆದು ಈಗ ಒಳ್ಳೊಳ್ಳೆಯ ಒಂದು ಸ್ಥಿತಿಯಲ್ಲಿದ್ದಾರೆ. ನನ್ನ ಹಿರಿಯ ಮಗ ರಘುನಂದನ ಇವತ್ತು ಅಮೇರಿಕಾದಲ್ಲಿ ಒಳ್ಳೆಯ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾನೆ. 10-15 ವರ್ಷಗಳಿಂದ ಅಲ್ಲಿ ನೆಲೆಸಿದ್ದಾನೆ. ಅವನಿಗೆ 2 ಜನ ಮಕ್ಕಳು. ನನ್ನ ಮಗಳು ಕತಾರ್ನಲ್ಲಿದ್ದಾಳೆ, ಅವಳಿಗೆ 2 ಜನ ಮಕ್ಕಳು. ನನ್ನ ಇನ್ನೊಬ್ಬ ಮಗ ಈಗ ಒಳ್ಳೆಯ ಒಂದು ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾನೆ, ಮೈಸೂರಿನಲ್ಲಿದ್ದಾನೆ, ಅವನಿಗೆ 2 ಜನ ಮಕ್ಕಳು. 6 ಜನ ಮೊಮ್ಮಕ್ಕಳ, 3 ಜನ ಮಕ್ಕಳ ಒಂದು ಕುಟುಂಬ ನಮ್ಮದು. ಈ ರೀತಿ ನಮ್ಮ ಶ್ರೀಮತಿಯವರ ಸಂಪೂರ್ಣವಂಥ ಪ್ರೋತ್ಸಾಹ ಮತ್ತು ಸಹಕಾರದಿಂದ ನಮ್ಮ ಸಂಸಾರ ಚೆನ್ನಾಗಿ ನಡೀತಾ ಇದೆ. ಸರ್, ಇಡೀ ಕರ್ನಾಟಕಕ್ಕೆ ನೀವು ಮಾತು ಕಲಿಸ್ತಾ ಹೋದ್ರಿ. ನಿಮ್ಮ ಮಾತುಕಲೆಯ ಕಾರ್ಯಾಗಾರ ಬಹಳ ಸಕ್ಸಸ್ಫುಲ್ ಆಯಿತು. ಮಾತುಗಾರಿಕೆ ಬಗ್ಗೆ ನಾನು ನನ್ನದೇ ಆದಂತಹ ವಿಧಾನಗಳನ್ನು ರೂಪಿಸಿಕೊಂಡೆ. ಪುಸ್ತಕದಲ್ಲಿ ಬದನೆಕಾಯಿ ಬೇಡ ಅಂತ ಬಿಟ್ಟುಕೊಂಡು ಈ ಮಾತುಗಾರಿಕೆಯಲ್ಲಿ ನಾವೀನ್ಯತೆಯನ್ನು ತರಬೇಕು. ಮಾತ್ರವಲ್ಲ, ಯಾಕಂದರೆ ನಾನು ನೋಡ್ತಾ ಇದ್ದ ಹಾಗೆ ಭಾಷಣಗಳು ಭಾಳ ನೀರಸವಾಗಿರ್ತವೆ. ಬದುಕು ನೀರಸ ಅಲ್ಲ. ಬದುಕಿನಲ್ಲಿ ರಸಭರಿತವಂಥ ಅನೇಕ ಸನ್ನಿವೇಶಗಳಿವೆ, ಅನೇಕ ಕಥೆಗಳಿವೆ, ಅನೇಕ ಘಟನೆಗಳಿವೆ. ಯಾಕೆ ನಾವು ನಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನಮ್ಮ ಭಾಷಣದಲ್ಲಿ ತರಬಾರ್ದು? ಹಾಗೆ ಪ್ರತಿಯೊಂದು ಭಾಷಣದಲ್ಲಿ ಕೂಡ ನನ್ನ ಬದುಕಿನ ಜೀವನದ ಘಟನೆಗಳನ್ನೇ ಪ್ರಥಮವಾಗಿ ಹೇಳಲಿಕ್ಕೆ ಮಾಡಿ ಇಡೀ ಸಭಿಕರನ್ನು ನಮ್ಮ ಕೈಯೊಳಗೆ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಆಗ್ತದೆ ಎನ್ನುವುದನ್ನು ನಾನು ತಿಳಿಸಿಕೊಡ್ತಾ ನಾನೊಬ್ಬ ಭಾಷಣದ ತರಬೇತಿಕಾರನಾಗಿಬಿಟ್ಟೆ. ಅದನ್ನು ಹೇಳ್ತಾ ಇವತ್ತಿಗೂ ಕೂಡ ಅನೇಕ ಯುವ ಸಂಘಟನೆಗಳನ್ನು ನನ್ನ ತರಬೇತಿಗಳನ್ನು ನಡೆಸ್ತಾ ಬಂದಿದ್ದೇನೆ. ಅದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯವಾಗಿ ಹೋದಾಗಲೂ ಕೂಡ ಅದು ನನಗೆ ಬಹಳ ಸಹಕಾರಿಯಾಗಿದೆ. ಫ್ರಾನ್ಸಿಗೆ ಹೋದಾಗ ಯಾವುದೇ ಒಂದು ನಿರ್ಭೀತವಾಗಿ ಮಾತನಾಡಲಿಕ್ಕೆ ಅಲ್ಲಿ ಸಂಸ್ಕೃತಿಯ ತಾಕಲಾಟ ಎಲ್ಲಿವರೆಗೆ ಅಂತ ಹೇಳಿದ್ರೆ, ತುಂಬಿದ ಸಭೆಯಲ್ಲಿ ನನ್ನ ಹತ್ರ ಕೇಳಿದ್ರು, ಹೆಬ್ಬಾರ್ರೆ ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂತ. 30 ವರ್ಷ ಆಯಿತು ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಅದೇ ಹೆಂಡತಿಯ ಅಂತ. ಯಾಕೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾವೆಲ್ಲ 2 ವರ್ಷದ ಮೇಲೆ ಒಂದು ಹೆಂಡತಿನ ಇಟ್ಕೊಳ್ಳೋದೇ ಇಲ್ಲ ಅಂತ. ಒಂದು ಕಡೆಯಲ್ಲಿ ಕೇಳ್ತಾರೆ, ನಿಮ್ಮ ದೇಶದಲ್ಲಿ ಕೈಯಲ್ಲಿ ಊಟ ಮಾಡ್ತಾರೆ ಅಂತ. ಹೌದಾ ಅಂತ. ನನಗೆ ಸಿಟ್ಟು ಬಂತು. ನೀವು ಕಾಲಿನಲ್ಲಿ ಊಟ ಮಾಡೋದಾ ಅಂತ ಕೇಳಬಾರ್ದು. ಹೇಳ, ಯಾಕೆ ಹಾಗೆ ಕೇಳ್ತೀರಿ ಅಂತ ಕೇಳಿದೆ. ಅದು ಹೈಜಿನಿಕ್ ಅಲ್ಲ, ಆರೋಗ್ಯಶಾಲಿ ಅಲ್ಲ ಅಂತ ಒಂದು ದೊಡ್ಡ ಬುರುಡೆ ಬಿಟ್ಟ. ನಾನು ಹೇಳಿದೆ, ನೀವು ಯಾವುದರಲ್ಲಿ ಊಟ ಮಾಡ್ತೀರಿ? ನಾನು ಚಮಚ ಮತ್ತು ಫೋರ್ಕು ಮತ್ತು ಇದರಲ್ಲಿ ಊಟ ಮಾಡ್ತೇನೆ ಅಂತ. ನಾನು ಹೇಳಿದೆ, ನಿಮ್ಮ ಚಮಚ ನಿಮ್ಮ ಫೋರ್ಕು ಎಷ್ಟು 1000 ಜನರ ಬಾಯಲ್ಲಿ ಹೋಗಿ ಬಂದಿದೆಯೇನೋ, ನನ್ನ ಕೈ ನನ್ನ ಬಾಯಲ್ಲೇ ಹೋಗಿ ಬರ್ತದೆ, ಮತ್ತು ಯಾರ ಬಾಯಲ್ಲಿ ಹೋಗಲಿ, ಯಾವುದು ಆರೋಗ್ಯಶಾಲಿ ಹೇಳಿ ಅಂತ ಹೇಳಿದಾಗ ಬಾಯಿ ಮುಚ್ಚಿಕೊಂಡ. ನಮ್ಮ ದೇಶವನ್ನು ನಾವು ಎಂದೂ ಬಿಟ್ಟುಕೊಡಬಾರ್ದು. ಆ ಮಾತುಗಾರಿಕೆ, ಆ ಸಮಯ ಪ್ರಜ್ಞೆ ಅನ್ನುವಂಥದ್ದು ನನಗೆ ಕಲಿಸಿಕೊಟ್ಟಿರುವಂಥದ್ದು ಈ JCS. ಹಾಗೆ ಎಲ್ಲಿ ಹೋದರೂ ಕೂಡ ನನಗೆ ಜೈಬೇರಿನ ಬಾರಿಸಲಿಕ್ಕೆ ಸಾಧ್ಯ ಆಗಿರುವಂಥದ್ದು JCS ಮೂಲಕ. ಅನೇಕ ಜನ ನಿಮ್ಮಂತಹ ಒಳ್ಳೆಯ ನನ್ನ ಸನ್ಮಿತ್ರರನ್ನು ಸಂಪಾದನೆ ಮಾಡಲಿಕ್ಕೆ ಕೊಟ್ಟದ್ದು ಕೂಡ ಈ JCS ಎನ್ನುವಂಥದ್ದು ನನಗೆ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಸರ್, ಸಾಕಷ್ಟು ಪುಸ್ತಕವನ್ನು ಬರೆದ್ರಿ, ಸಾಕಷ್ಟು ಒಳ್ಳೆಯ ಸಂಕಲನ ಹೊರಗೆ ತಂದ್ರಿ. ಇವತ್ತು ಕೂಡ ಅಂಕಣಗಳನ್ನು ಬರೀತಾ ಇದ್ರಿ. ಉದಯವಾಣಿ ಅಂತ ಪತ್ರಿಕೆಯಲ್ಲಿ ವರದಿಗಾರಿಕೆ ಮಾಡಿದ್ರಿ. ಸರ್, ಇವತ್ತು ಕೂಡ ಎಸ್ಸನೇ ಬಾರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಕ್ಷೇತ್ರ ಯಾವುದು ಅಂತ ಹೇಳಿ? ನನಗೆ ಪ್ರಿಯವಾಗಿರತಕ್ಕಂಥ ಕ್ಷೇತ್ರ ಬರವಣಿಗೆ, ಸಾಹಿತ್ಯ. ಇವತ್ತು ನನ್ನ ಒಂದು ಆಸಕ್ತಿ ಅಂತ ಹೇಳಿದ್ರೆ, ಒಂದು ಆಸಕ್ತಿ ಮಾತ್ರ, ಹಂಬಲ ಏನಂತ ಹೇಳಿದ್ರೆ, ನನ್ನ ಇಡೀ ಒಂದು ವಕೀಲಿ ಜೀವನದ ವೃತ್ತಿ ಜೀವನದ ಸ್ವಾರಸ್ಯಕರ ಪ್ರಸಂಗಗಳ ಪುಸ್ತಕ ಮಾಡಬೇಕು, ನನ್ನ ಬದುಕಿನ ಸಾಧನೆಗಳ ಪುಸ್ತಕ ಮಾಡಬೇಕು, ನನ್ನ ಕಥೆಗಳ ಸಂಗ್ರಹವನ್ನು ಹೊರಗೆ ತರಬೇಕು. ಯಾಕಂದರೆ ನಾನು ಲಾ ಕಾಲೇಜಿನಲ್ಲಿ ಇದ್ದಾಗಲೇ ನನ್ನ ಪ್ರಜಾವಾಣಿಯಲ್ಲಿ ಬರೆದಂಥ ಒಂದು ಕಥೆಗೆ ಆಗಿನ ಕಾಲದ ದೀಪಾವಳಿ ಸ್ಪರ್ಧೆಯಲ್ಲಿ ಬಹುಮಾನ ಬಂದಂಥ ಕಥೆಗಳನ್ನು ನಾನು ಹೊಂದಿದ್ದೆ. ಆನಂತರ ನಮಗೆ ಕಥೆಗಳನ್ನು ಬರೆಯೋದು ಬಿಟ್ಟು ಕೈಪೇತು ಬರೆಯುವಂಥ ಒಂದು ಪ್ರವೃತ್ತಿ ವಕೀಲಿ ವೃತ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಹೆಚ್ಚು ಕಥೆಗಳನ್ನು ಬರಲಿಕ್ಕಾಗಲ್ಲ. ಅದನ್ನು ಬರೀಬೇಕು, ಅಂತಹ ಸಂಕಲನಗಳನ್ನು ತರಬೇಕು, ನನ್ನ ಅನುಭವಗಳನ್ನು ಜನಕ್ಕೆ ದಾರಿ ಎರೆದು ನೀಡಬೇಕು ಎನ್ನುವಂಥ ಒಂದು ಹಂಬಲವನ್ನು ಇವತ್ತು ಇರಿಸಿಕೊಂಡಿದ್ದೇನೆ. ಮಾತ್ರ ಅಲ್ಲ, ಕುಂದಾಪುರ ಅಂತ ಒಂದು ಸಣ್ಣ ಊರಿನಲ್ಲಿದ್ದರೂ ಕೂಡ, ಯಾಕಂದರೆ MN ವೆಂಕಟಾಚಲ ಅಂತ ಒಂದು ಸರ್ವೋಚ್ಚ ನ್ಯಾಯಾಲಯದ
ಮುಖ್ಯ ನ್ಯಾಯಮೂರ್ತಿಯವರು ನನ್ನ ಒಳ್ಳೆಯ ಸ್ನೇಹಿತರಾಗಿ ಕುಂದಾಪುರಕ್ಕೆ ಬಂದಿದ್ದಾಗ ಅವ್ರು ಹೇಳಿದರು, ಹೆಬ್ಬಾರ್ ನೀವು ಇಂಥ ಸಣ್ಣ ಊರಲ್ಲಿ ಇರತಕ್ಕಂಥದ್ದಲ್ಲ, ನೀವು ಬನ್ನಿ ಬೆಂಗಳೂರಿಗೆ, ಅಲ್ಲಿ ನಿಮಗೆ ಒಂದು ಒಳ್ಳೆಯ ಪ್ರೊಫೆಸರ್ಗಿರಿ ಕೊಡ್ತೇನೆ ಅಥವಾ ಒಂದು ಕಚೇರಿ ಕೊಡ್ತೇನೆ, ನೀವು ಅಲ್ಲಿರಬೇಕಾಗಿತ್ತು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ನಮಗೆ ಬೆಂಗಳೂರು ಬೇಡ, ನನಗೆ ನನ್ನ ಹುಟ್ಟಿದ ಊರಿನಲ್ಲಿ ನನಗಿರಬೇಕು, ಆ ಮಣ್ಣೇ ನನಗೆ ಭಾಳ ಸಂತೋಷ ತರ್ತದೆ, ಆ ಒಂದು ಮುಖಗಳನ್ನು ನೋಡುವಾಗ ಅಷ್ಟು ಖುಷಿಯಾಗ್ತದೆ ನನಗೆ. ನಮ್ಮೂರ ಸಂತೆ, ನಮ್ಮೂರ ಕೋಳಿ ಜೂಜಾಟ, ಆ ಬೊಂಬೆ ಆಟ, ಇವುಗಳನ್ನು ನೋಡೋದ್ರಲ್ಲಿ ಅತ್ಯಂತ ತೃಪ್ತಿ ಇದೆ ಅಂತ ಹೇಳಿದಾಗ ಯು ಆರ್ ಯೂಸ್ಲೆಸ್ಫುಲ್ ಅಂತ ಹೇಳಿ ಹೋಗಿದ್ರು ನನಗೆ. ಆದರೆ ನನಗೆ ನವೆಂಬರ್ 2ನೇ ತಾರೀಕು 75 ವರ್ಷಗಳನ್ನು ಪೂರ್ತಿ ಮಾಡ್ತೀರಿ, ಇನ್ನೇನಾದರೂ ಕನಸುಗಳು ಬಾಕಿ ಇದೆಯಾ ಅಂತ ಹೇಳಿ? ಕನಸುಗಳು ಇನ್ನೂ ಕೂಡ ಬಾಕಿ ಇದೆ ರಾಜೇಂದ್ರ ಭಟ್ರೆ. ಯಾಕೆಂದರೆ ಕನಸುಗಳನ್ನೇ ಕಾಣ್ತಾ ಬಂದವನು ನಾನು. ಈ ಶತಾಬ್ದಿ ಗವರ್ನರ್ ಆಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಮ್ಮೇಳನ ಮಾಡಬೇಕನ್ನು ಕನಸುಕೊಂಡೆ, ಅದು ಒಳ್ಳೆಯ ರೀತಿಯ ಸಮ್ಮೇಳನ ಆಗಿ ಮೂಡಿ ಬಂತು. ಕನಸುಗಳನ್ನು ಕಾಣ್ತಾ ಇದ್ದರೆ ಮಾತ್ರ ಮನುಷ್ಯನ ಕನಸು ನನಸಾಗ್ತದೆ ಅಂತ ನಮ್ಮ APJ ಅಬ್ದುಲ್ ಕಲಾಂರವರು ಹೇಳಿರುವಂಥ, ರಾಷ್ಟ್ರಪತಿಗಳು ಹೇಳಿರುವಂಥದ್ದು ನಿಮಗೆ ಗೊತ್ತಿರ್ಬೋದು. ಮನುಷ್ಯನಿಗೆ ಕನಸುಗಳಿರಬೇಕು, ಕನಸುಗಳಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಕನಸುಗಳು ಬೇಕಾದಷ್ಟು ನಾನು ಕಟ್ಟಿಕೊಂಡಿದ್ದೇನೆ. ಇವತ್ತಿಗೂ ಕೂಡ ವಕೀಲಿ ವೃತ್ತಿಯಲ್ಲಿ ನಾನು ಸಕ್ರಿಯನಾಗಿಯೇ ಉಳಿದಿದ್ದೇನೆ. ಇವತ್ತು ಒಂದೊಂದು ಕಾನೂನಿನ ಮ್ಯಾಗಝಿನ್ ಬಂದರೆ ಅದನ್ನು ಮೊದಲು ಓದಿಕೊಂಡು ಅದರಲ್ಲಿ ಏನು ನನಗೆ ಹೊಸತನ ಕಂಡಿದ್ದೇನೆ ಅದನ್ನು ಗುರುತು ಹಾಕ್ಕೊಳ್ತೇನೆ. ಅಂದರೆ ಪ್ರತಿಯೊಂದು ವಾದದಲ್ಲಿ ಕೂಡ ಹೊಸತನ ಇರಬೇಕು, ಅದು ಹೊಸತಾಗಿರಬೇಕು, ಗರಿಗರಿಯಾಗಿರಬೇಕು. ಆಗ ಮೇಲೆ ಕೂತಂತಹ ನ್ಯಾಯಮೂರ್ತಿಗಳು ನಮ್ಮ ಮೇಲೆ ಒಂದು ಅಭಿಮಾನ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಂದೂ ಕೂಡ ನಾನು ಹಳತಾಗಬಾರ್ದು, ಅಂದರೆ ತ್ಯಾಜ್ಯವಾಗಬಾರ್ದು, ನಾನು ಗರಿಗರಿಯಾಗಿರಬೇಕು, ನಾನು ಹೊಸತಾಗಿರಬೇಕು ಎನ್ನುವಂಥ ಒಂದು ಅಭಿಲಾಷೆ ನನ್ನದಿರ್ತದೆ. ಹಾಗಾಗಿ ಆ ಜೀವನೋತ್ಸಾಹ ಇದೆಯಲ್ಲ, ಅದು ಬಹಳ ಮುಖ್ಯ. ಮನುಷ್ಯ ಜೀವನೋತ್ಸವವನ್ನು ಇಟ್ಟುಕೊಂಡ್ರೆ ಮಾತ್ರ ಆತ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಧನಾತ್ಮಕ ಚಿಂತನೆ ಇದ್ದರೆ ಮಾತ್ರ ಆತ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ. ಧನಾತ್ಮಕ ಚಿಂತನೆ ನನಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ನನ್ನ ಬದುಕಿನಲ್ಲಿ ನನ್ನನ್ನು ಮುಂದಕ್ಕೆ ತಗೊಂಡು ಹೋಗಿದೆ. ಒಂದು ಉದಾಹರಣೆ ಕೊಡ್ತೇನೆ ಭಟ್ರೆ. ನಮ್ಮ ಪರ್ಕಳದಲ್ಲಿ ಒಂದು ಹಾಸ್ಯೋತ್ಸವ ನಡೀತು. ನಮ್ಮ ಕೂಗೋರವರು ಅದನ್ನು ಸಂಘಟಿಸಿದರು. ಅವರು ಹೇಳಿದ್ರು, ಹೆಬ್ಬಾರ್ ಇದು 3 ಸುತ್ತಿನ ಹಾಸ್ಯ. ಪ್ರಥಮ ಸುತ್ತಿನಲ್ಲಿ ನಿಮಗೆ 15 ನಿಮಿಷ, ಎರಡನೇ ಸುತ್ತಿನಲ್ಲಿ 10 ನಿಮಿಷ, ಮೂರನೇ ಸುತ್ತಿನಲ್ಲಿ 5 ನಿಮಿಷ ಅಂತ ಹೇಳಿದರು. 1 ಗಂಟೆ ತಡ ಆಗಿ ಕಾರ್ಯಕ್ರಮ ಶುರುವಾಯಿತು. ಹೆಬ್ಬಾರ್ರೆ ಕಾರ್ಯಕ್ರಮ ಶುರುವಾಗ ತಡ ಆಗಿದೆ, ಹಾಗೆ ನಿಮಗೆ 1 ಸುತ್ತು ಕಡಿಮೆ ಅಂತ ಹೇಳಿದರು. ಎಲ್ಲ ನೆಗಾಡಿದರು, ನಾನು ನೆಗಾಡಿದೆ. ನೀವು ಯಾಕೆ ನೆಗಾಡಿದ್ರಿ ಅಂತ ಕೇಳಿದರು. ನೀವು 1 ಸುತ್ತು ಕಡಿಮೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಖುಷಿ ಆಯಿತು ನೆಗಾಡಿದೆ ಅಂತ ಹೇಳಿದೆ. ಅದಕ್ಕೆ ಯಾಕೆ ನೆಗಾಡಿದ್ದು ಕೇಳಿದರು. ಅದಕ್ಕೆ ಹೇಳಿದೆ, ನಾನು ನನ್ನ ಹೆಂಡತಿ ನಮ್ಮ ಮನೆಯಲ್ಲಿ ನನಗೆ ಹೇಳ್ತಾ ಇರ್ತಾರೆ, ನಿಮಗೆ 2 ಸುತ್ತು ಕಡಿಮೆ ಅಂತ ಹೇಳ್ತಾರೆ, ನೀವು 1 ಸುತ್ತು ಕಡಿಮೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಸಂತೋಷ ಆಯಿತು ಅಂತ ಹೇಳಿದೆ. ಹೀಗೆ ಪ್ರತಿಯೊಂದನ್ನು ಕೂಡ ವಿಚಲಿತರಾಗದೆ ಧನಾತ್ಮಕವಾಗಿ ನಾವು ತೆಗೆದುಕೊಂಡ್ರೆ ಬದುಕಿನಲ್ಲಿ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ, ಸುಖವನ್ನು ಪಡೀಲಿಕ್ಕೆ ಸಾಧ್ಯ, ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ. ಈ ರೀತಿಯಲ್ಲಿ ನನ್ನ ಬದುಕನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮಾತ್ರವಲ್ಲ, ಎಲ್ಲರಿಗೂ ಕೂಡ ಸಂತೋಷವನ್ನು ಹಂಚುವಂತಹ ಹಾಸ್ಯದ ಮೂಲಕ ಆಗಲಿ, ಭಾಷಣದ ಮೂಲಕವಾಗಲಿ, ನ್ಯಾಯವಾದಿಯಾಗಿ ಕಾನೂನಿನ ಒಂದು ಸಂಘರ್ಷದ ಮೂಲಕವಾಗಲಿ ಸಂತೋಷವನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡುತ್ತಲೇ ಇರಬೇಕು ನಿರಂತರವಾಗಿ ಎನ್ನುವಂಥ ಕನಸು. ಸಹಚರಿ ನಿಮಗೆ ಒಂದು ಜೀವನೋತ್ಸಾಹ ಕೊಟ್ಟಿದ್ದು ಭಾವಿಸ್ಕೊಳ್ತೇನೆ. ಕಾರಂತರ ದಟ್ಟವಾದ ಪ್ರಭಾವ ಇದೆ ನಿಮ್ಮಲ್ಲಿ, ತುಂಬ ಆಳವಾಗಿರ್ತಕ್ಕಂಥ ಕಾರಂತರು ಇದ್ದಾರೆ. ಶ್ರೀರಾಮ ಕಾರಂತರು ನನ್ನ ಒಂದು ಅದೃಷ್ಟವಶಾತ್ ನನ್ನ ಗೆಳೆಯರಾಗಿದ್ದರು, ಅಂದರೆ ನಮ್ಮ ಕಕ್ಷಿಗಾರರೇ ಆಗಿದ್ದರು. ನಮ್ಮ ಮನೆಗೆ ಬಂದು ಹೋಗ್ತಾಯಿದ್ರು. ಹಾಗೆ ನಾನು ಅವರ ಒಂದು ಅಭಿಮಾನಿಯಾಗಿದ್ದೆ. ಅವರಿಗೆ ನನ್ನ ಮೇಲೆ ತುಂಬ ಅತೀವಾದ ಪ್ರೀತಿ ಇತ್ತು. ಎಲ್ಲಿಯಾದರೂ ಸಮಾರಂಭ ಸಿಕ್ಕಿದ್ದು ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಡ್ಕೊಂಡು ಬರ್ತಾಯಿದ್ರು. ಅಷ್ಟರ ಮಟ್ಟಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಹೋಗಿ ಅಭಿನಯಿಸಿದಾಗ, ನಿಮಗೆ ಯಾರು ಹೇಳಿದ್ದು ಅಂತ ಪತ್ರಿಕೆಯಲ್ಲಿ ಬಂದಿದೆಯಲ್ಲ ಸರ್ ಅಂತ. ಪತ್ರಿಕೆ ನೋಡಿ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ನನಗೆ ಬಂದು ಜ್ಞಾನಪಿತ್ತ ಅಂತ ಶಬ್ದ ಬ್ರಹ್ಮ ಅವರು ಹೇಳಿದವರು. ಒಂದು ಸಭೆ ಕರೀಲಿಕ್ಕೆ ಹೋದಾಗ ಎಷ್ಟು ಗಂಟೆಗೆ ನಿಮ್ಮ ಸಭೆ ಶುರು ಅಂತ ಕೇಳಿದರು. 6 ಗಂಟೆಗೆ ಅಂತ ಹೇಳಿದೆ. ನಿಮ್ಮ 6 ಗಂಟೆ ಶುರು ಆಗೋದು ಎಷ್ಟು ಗಂಟೆಗೆ ಅಂತ ಕೇಳಿದವರು. ಅಂಥ ಒಂದು ಹಾಸ್ಯ ಪ್ರಜ್ಞೆ ಇರತಕ್ಕಂಥ ಮನುಷ್ಯ. ಬ್ರಹ್ಮಾವರದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆದಾಗ ಒಂದು ಹುಡುಗಿ ಅವರಿಗೆ ಸಮಾರಂಭಕ್ಕೆ ಬಂದಿದ್ದರು. ಇಷ್ಟು ದೊಡ್ಡ ಬ್ಯಾಜನ್ನು ತಗೊಂಡೋಗಿ ಸಿಕ್ಸಿದ್ಲು. ಅವರು ಹೀಗೆ ನೋಡಿದರು, ಈ ಬ್ಯಾಜ್ ಸಿಕ್ಸಿದ್ರೆ ಬರೀ ಒಂದು ಹಪ್ಪಳ ಸಿಕ್ಸಿದ್ರೆ ತಿನ್ನಲಿಕ್ಕಾದರೂ ಆಗ್ತಿತ್ತಲ್ಲ ಅಂತ ಹೇಳಿ ಒಂದು ಜನಪದವಾದಂಥ ಪ್ರಜ್ಞೆನ ಮೆರೆದವರು ಶಿವರಾಮ ಕಾರಂತರು. ಸರ್, ತುಂಬ ದಟ್ಟವಾಗಿರ್ತಕ್ಕಂಥ ಪ್ರಭಾವ. ಸರ್, ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ, ನಿಮ್ಮ ಪ್ರಕಾರ ಸರ್ ಆಕಾಶವೇ ಮಿತಿ ಅಂದರೆ ಹೇಗೆ? ಸ್ಕೈ ಇಸ್ ದ ಲಿಮಿಟ್ ನಿಮ್ಮ ಪ್ರಕಾರ ಹೇಗೆ? ಆಕಾಶವೇ ಮಿತಿ ಅಂತ ಹೇಳಿದ್ರೆ ನಾವು ಯಾವಾಗಲೂ ಕೂಡ ದೊಡ್ಡ ಒಂದು ಕನಸನ್ನು ಕಟ್ಟಿಕೊಂಡಿರಬೇಕು. ಮಾತ್ರವಲ್ಲ, ಏರ್ತಾ ಹೋಗಬೇಕು. ನಾವು ಈಗ ಇದ್ದ ಸ್ಥಿತಿಗಿಂತ ನಾವು ಯಾವಾಗಲೂ ಉತ್ತಮಿಕೆಯನ್ನು ಸಾಧಿಸುವತ್ತ ನಮ್ಮ ಪಯಣವನ್ನು ಮಾಡ್ತಾ ಇರಬೇಕು ಹೊರತು ಅದಕ್ಕಿಂತ ಕೆಳಗೆ ಹೋಗ್ತಕ್ಕಂಥ ಪಯಣ ಮಾಡಬಾರ್ದು. ಹಾಗಾಗಿ ಅದು ಮಾಡದೇ ಇರಬೇಕಾದ್ರೆ ನಮಗೆ ಒಳ್ಳೆಯ ಮಹತ್ವಾಕಾಂಕ್ಷೆಗಳಿರಬೇಕು, ಒಳ್ಳೆಯ ಯೋಚನೆಗಳಿರಬೇಕು. ಒಳ್ಳೆಯ ಯೋಚನೆಗಳಿದ್ದರೆ ಮನುಷ್ಯ ಅನುಪಮವಾದಂತಹ ಒಂದು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗ್ತದೆ. ಈಗಿದ್ದದಕ್ಕಿಂತ ಉತ್ತಮಿಕೆ ಇದೇ ನನ್ನ ಒಂದು ಸ್ಕೈ ಇಸ್ ದಿ ಲಿಮಿಟ್ ಎನ್ನುವಂಥದ್ದಕ್ಕೆ ನಾನು ಅರ್ಥ ಕಟ್ತೇನೆ ಹೊರತು ನಮಗೆ ಯಾವುದೇ ದುಡ್ಡಿನ ಏಣಿ ಕಟ್ಟತಕ್ಕಂತಹ
ಅಥವಾ ದುಡ್ಡಿನ ಮಹಲ್ ಕಟ್ತಕ್ಕಂಥ ಹಂಬಲಗಳಿಲ್ಲ. ಆದರೆ ಒಳ್ಳೆಯತನದ ಒಂದು ಮಹಲನ್ನು ಕಟ್ಟಬೇಕು, ಹೆಸರು ಇರ್ತಕ್ಕಂಥ ಒಂದು ಮಹಲನ್ನು ಕಟ್ಟಬೇಕು. ಮನುಷ್ಯ ಕಣ್ಮರೆಯಾದರೂ ಕೂಡ ಅವನನ್ನು ಜನ ಸದಾ ನೆನಪಿಟ್ಟುಕೊಳ್ತಕ್ಕಂಥ ಒಬ್ಬ ಹೆಬ್ಬಾರ್ ಅಂತ ಒಬ್ಬರು ಇದ್ದಿದ್ದರು. ಈ ರೀತಿ ಮಾತನಾಡ್ತಿದ್ರು, ಈ ರೀತಿ ಪ್ರೀತಿ ಕೊಡ್ತಿದ್ರು, ಈ ರೀತಿ ಹಾಸ್ಯವನ್ನು ಅಥವಾ ಸಂತೋಷವನ್ನು ಹಂಚುತ್ತಿದ್ರು ಎನ್ನುವಂಥದ್ದನ್ನು ಜನ ನೆನಪಿಟ್ಟುಕೊಂಡ್ರೆ ಅದೇ ಬದುಕಿನ ಸಾರ್ಥಕತೆ ಅಂತ ಎನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡವ ನಾನು. ಹೌದು ಸ್ನೇಹಿತರೆ, ಬಹಳ ಒಳ್ಳೆಯ ಒಂದು ಮಾತುಕತೆ ಇವತ್ತು ಮುಕ್ತಾಯ ಆಗ್ತಾ ಇದೆ. ಎಸ್.ಎನ್. ಹೆಬ್ಬಾರ್ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ, ಆಕಾಶವಾಣಿ ಮಿತಿಯ ನಿಜವಾದ ಅರ್ಥವನ್ನು ಹೇಳಿದ್ದಾರೆ. ಒಬ್ಬ ನ್ಯಾಯವಾದಿಯಾಗಿ 51 ವರ್ಷಗಳನ್ನು ಪೂರ್ತಿ ಮಾಡಿದ್ದಾರೆ, 10 ವಿದೇಶಗಳನ್ನು ಸುತ್ತಾಡ್ಕೊಂಡು ಬಂದಿದ್ದಾರೆ, ಎಲ್ಲ ವೇದಿಕೆಗಳು ಭಾರತೀಯ ಸಂಸ್ಕೃತಿಯನ್ನು ಪ್ರಸಾರ ಮಾಡಿ ಬಂದಿದ್ದಾರೆ, ಕನ್ನಡದ ಪ್ರಸಾರವನ್ನು ಮಾಡಿದ್ದಾರೆ, ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ, ರೋಟರಿ ಸಂಸ್ಥೆ ಶತಾಬ್ದಿ ಗವರ್ನರ್ ಆಗಿದ್ದಾರೆ, ಕುಂದಾಪುರ ಜೆಸ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಬರವಣಿಗೆಯ ಹರಿತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಮಾತಿನ ಹರಿತ ಬಹಳ ಅದ್ಭುತವಾಗಿರುತ್ತೆ. ಇವತ್ತು ಕೂಡ ಕರ್ನಾಟಕದ ಯಾವುದೇ ವೇದಿಕೆಯಲ್ಲಿ ಕೂಡ ಹೆಬ್ಬಾರು ಮಾತನಾಡಲಿಕ್ಕೆ ನಿಂತರು ಅಂತಾದರೆ ಜನ ಎದ್ದು ನಿಂತು ಅವರ ಮಾತುಗಳನ್ನು ಕೇಳ್ತಾರೆ. ಮಧ್ಯರಾತ್ರಿ ಹೊತ್ತಲ್ಲಿ ಕೂಡ ಜನ ಎಬ್ಬಿಸ್ಕೊಂಡು ಮಾತಾಡೋ ಶಕ್ತಿ ಅವರ ಹತ್ರ ಬಂದಿ. ಸ್ನೇಹಿತರೆ, ಈ ಮಾತಿನ ಹರಿತ ಬಂದಿರತಕ್ಕಂಥದ್ದು ಅವರ ತಂದೆಯಿಂದ ತಾಯಿಯಿಂದ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಸಹಜವಾಗಿ ಸ್ವೀಕರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಎಸ್.ಎನ್. ಹೆಬ್ಬಾರು ನಮ್ಮ ಜೊತೆಗೆ ತುಂಬ ವರ್ಷಗಳ ಕಾಲ ಇರಬೇಕು ಅಂತ ಆಸೆ ಪಡ್ತೇನೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಖಂಡಿತವಾಗಿರಲಿ ಸರ್. ದಯವಿಟ್ಟು ತುಂಬ ಧನ್ಯವಾದಗಳು. ಬಹಳ ಸಂತೋಷ ಈ ಕಾರ್ಯಕ್ರಮ ಪಾಲ್ಗೊಂಡದಕ್ಕೆ. ಸರಿ, ಆಕಾಶವಾಣಿ ಮಿತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮ ಸಂಚಿಕೆ ಮುಗಿತಾ ಇದೆ. ಮತ್ತೊಮ್ಮೆ ಮುಂದಿನ ವಾರ ಇನ್ನೊಬ್ಬ ಸಾಧಕರೊಟ್ಟಿಗೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.